ಅಧ್ಯಾಯ 2 ಗೀತೆಯ ಸಾರಾಂಶ. ನೋಡಿ, ಪ್ರಭುಪಾದ ಹೇಳುವಂಥದ್ದು 2ನೇ ಅಧ್ಯಾಯ ಸ್ಟಾರ್ಟ್ ಆಗುವಾಗ ನಮಗೆಲ್ಲರಿಗೂ ಶಾಲೆಯಲ್ಲಿ ಮೋರಲ್ ಸೈನ್ಸ್ ಇತ್ತು. ನಮಗೆ ಕೂಡ ಸ್ಕೂಲಲ್ಲಿ ಇತ್ತು. ಕನ್ನಡ ಮೀಡಿಯಂ ಆದರೆ ನೀತಿ ಶಿಕ್ಷಣ ಇದೊಂದುಂಟು. ಅದೊಂದು ವೀಕ್ಲಿ ಟ್ವೈಸ್ ಕ್ಲಾಸ್ ಮಾಡ್ತಾರೆ. ಅಲ್ಲಿ ಎಂತ ಹೇಳುವಂಥದ್ದು, ನಾವು ಕೆಟ್ಟದ್ದು ಮಾಡಬಾರ್ದು, ಇನ್ನೊಬ್ಬರಿಗೆ ಹಾನಿ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಹೇಳ್ಬಾರ್ದು, ಈ ರೀತಿ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಮೊರಾಲಿಟಿ, ವೇರ್ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಅಂದ್ರೆ ಮೊದಲ ಅಧ್ಯಾಯದಲ್ಲಿ ಅರ್ಜುನ ಈ ನೀತಿ ಶಿಕ್ಷಣದಲ್ಲಿ ಇದ್ದಾನೆ. ಎಂತ ನೀತಿ ಶಿಕ್ಷಣ? ಕೌರವರು ನಮ್ಮವರು, ಅವರು ನನ್ನ ಫ್ಯಾಮಿಲಿ, ಈಗ ದುಃಖದಲ್ಲಿ ಇದ್ದಾನೆ. ಹಾಗಾಗಿ ಗೀತೆ ಸ್ಟಾರ್ಟ್ ಆಗುವುದು ನೀತಿ ಶಿಕ್ಷಣ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಂದ ಗೀತೆ ಸ್ಟಾರ್ಟ್ ಆಗುವಂಥದ್ದು. ಈಗ ನೋಡಿ, ನಮ್ಮ ಭಾರತದಲ್ಲಿ ಅಂತೂ ಕೂಡ ತುಂಬಾ ಸಂಸ್ಥೆಗಳುಂಟು. ಇದಕ್ಕೆ ಹೇಳುವಂಥದ್ದು ಉಪಧರ್ಮ ಅಂತ. ಉಪಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೆ ಮಾಡುವಂಥದ್ದು, ನಾವು ಪಾಪದವರಿಗೆ ಇದು ಮಾಡಬೇಕು, ನಾವು ಊಟ ಕೊಡಬೇಕು, ಭಿಕ್ಷುಕರಿಗೆ, ಎಲ್ಲ ನಮ್ಮ ದೇಹದ ಭಾವನೆ. ಆದ್ರೆ ಹರೇ ಕೃಷ್ಣ. ಪ್ರಭುಜಿ ವಾಯ್ಸ್ ಬ್ರೇಕ್ ಆಯ್ತು ನಡ್ಬರ್ಕೆ ನಿಮ್ದು. ವಾಯ್ಸ್ ಬ್ರೇಕ್ ಆಯ್ತು ಪ್ರಭುಜಿ ನಿಮ್ದು. ಯಾರ್ದು ಬ್ರೇಕ್ ಆಯ್ತು? ನಿಮ್ದು. ಓಕೆ, ಕೇಳುದಿಲ್ವಾ ವಾಯ್ಸ್? ಇವಾಗ ಕರೆಕ್ಟ್ ಬರ್ತಾ ಇದೆ. ಉಪಧರ್ಮದ ಎಕ್ಸಾಂಪಲ್ ಹೇಳೋ ಮುಂದೆ ಹೋಯ್ತು ಪ್ರಭುಜಿ. ಓಕೆ, ಹಾಗಾಗಿ ಈ ಉಪಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಒಳ್ಳೇದು ಮಾಡುವಂಥದ್ದು, ನಾವು ಅವರಿಗೆ ಸಹಾಯ ಮಾಡಬೇಕು. ಈ ಕೆಲವರು ಹೇಳ್ತಾರೆ ನಾವು ಈ ಪಾಪದವರಿಗೆ ಹೆಲ್ಪ್ ಮಾಡಬೇಕು, ಮತ್ತೆ ನಾವು ಹಾಸ್ಪಿಟಲ್ ಅಲ್ಲಿ ರೋಗಿಗಳಿಗೆ ಹೆಲ್ಪ್ ಮಾಡಬೇಕು. ಇದೆಲ್ಲ ಉಪಧರ್ಮ, ಇದೆಲ್ಲ ದೇಹದ ಭಾವನೆ. ಆದ್ರೆ ಗೀತೆ ಸ್ಟಾರ್ಟ್ ಆಗುವುದು ದೇಹ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾಗಿ ಕೃಷ್ಣ ಅರ್ಜುನನನ್ನು ದೇಹದಿಂದ ಆತ್ಮದ ಲೆವೆಲ್ಗೆ ತರ್ತಾ ಇದ್ದಾನೆ. ಅಲ್ಲಿಂದ ಗೀತೆ ಸ್ಟಾರ್ಟ್ ಆಗುವಂಥದ್ದು. ಎಸ್ ಕೃಷ್ಣ ಚೈತನ್ಯ. ನೋಡಿ, ನಿನ್ನೆ ನಾವು ಎಂಡ್ ಮಾಡಿದ್ದು ಅಲ್ಲಿಂದ ಸ್ಟಾರ್ಟ್ ಮಾಡುವ. ಮೊದಲಿಗೆ ಸಹಾನುಭೂತಿ ಹೇಳ್ತಾನೆ. ಅಂದ್ರೆ ನಾನು ಯುದ್ಧ ಮಾಡುವುದಿಲ್ಲ, ನನಗೆ ಕೌರವರ ಮೇಲೆ ಸಹಾನುಭೂತಿ, ದಯೆ, ಅನುಕಂಪ. ಮತ್ತೆ ಸಂತೋಷವಿಲ್ಲ, ಯುದ್ಧದಲ್ಲಿ ನಾನು ಗೆದ್ದರೂ ಮತ್ತೆ ನನಗೆ ಆ ರಾಜ್ಯವನ್ನು ಮಾಡ್ಲಿಕ್ಕೆ ನನಗೆ ಸಂತೋಷವಿಲ್ಲ. ಮತ್ತೆ ಪಾಪ, ಎಲ್ಲ ಸೈನಿಕರನ್ನು ನಾನು ಕೊಂದ್ರೆ ನನಗೆ ಪಾಪ ಹಿಡಿತದೆ. ಮತ್ತೆ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಅಂದ್ರೆ ಇವರೆಲ್ಲರೂ ಸತ್ರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತಾಗ್ತದೆ, ಮತ್ತೆ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಮತ್ತೆ ಈ ಅಧ್ಯಾಯದಲ್ಲಿ ನಿರ್ಣಯ, ಅದು ಈ ಅಧ್ಯಾಯ ಈ ರೀತಿ ಹೇಳ್ತಾನೆ. ಎಸ್, ಈಗ ನಾವು ಇಂಪಾರ್ಟೆಂಟ್ ಶ್ಲೋಕಕ್ಕೆ ಬರುವ. ಕಾರ್ಪಣ್ಯ ದೋಷ ವಹತಾ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಪ್ರಭುಪಾದಲ್ಲಿ ಹೇಳ್ತಾರೆ, ಸ್ಟಾರ್ಟ್ ಆಗುವಾಗ ಈ ಶ್ಲೋಕ ಸ್ಟಾರ್ಟ್ ಮಾಡುವಾಗ ಪ್ರಭುಪಾದ ಹೇಳುವಂಥದ್ದು, ಅರ್ಜುನ ಒಪ್ಪಿಕೊಂಡ. ಎಂತ ಒಪ್ಪಿಕೊಂಡ? ಎಸ್, ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ. ಶುದ್ಧ ಭಕ್ತರ ಲಕ್ಷಣ ಅಂತ. ಮತ್ತೆ ಚಿತ್ತಾಶ್ವಾಸವನ್ನು ಕಳೆದುಕೊಂಡಿದ್ದೇನೆ, ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ನನಗೆ ಈ ಮೂಮೆಂಟ್ ಅಲ್ಲಿ ಯಾವುದು ಶ್ರೇಯಸ್ಕರ ಅಂತ ನಿಶ್ಚಯವಾಗಿ ಹೇಳು. ನಾವು ಹಾಗೆ ಮಾಡೋದಿಲ್ಲ. ನಾವೆಂತ ಮಾಡ್ತೇವೆ? ನಾವು ತಪ್ಪಿದ್ರು ನಾವು ಸರಿ ಅಂತ ಹೇಳ್ತೇವೆ. ಪ್ರಭುಪಾದ ಹೇಳ್ತಾರೆ ಒಪ್ಪಿಕೊಳ್ಬೇಕಂತ. ನೋಡಿ, ನಾವು ಒಪ್ಪಿಕೊಂಡ್ರೆ ಎಂತಂದ್ರೆ ನಮ್ಮಲ್ಲಿ ಯಾವುದೆಲ್ಲ, ಅಂದ್ರೆ ತುಂಬಾ ಮನುಷ್ಯ ಎಲ್ಲರೂ ಪರ್ಫೆಕ್ಟ್ ಅಲ್ಲ. ಪ್ರಭುಪಾದ ಹೇಳ್ತಾರೆ ಅಂದ್ರೆ ಒಂದಲ್ಲ ಒಂದು ನಾವು ಎಂತಾದ್ರೂ ನಮ್ಮ ಹತ್ರ ಕೊರತೆ ಇರ್ತದೆ. ಆದ್ರೆ ನಾವು ಒಪ್ಪಿಕೊಳ್ಬೇಕು. ಇಲ್ಲಿ ಎಂತ ಆಯ್ತು ಅಂದ್ರೆ ಅರ್ಜುನ ಒಪ್ಪಿಕೊಂಡ. ಅರ್ಜುನ ಒಪ್ಪಿಕೊಂಡ ಕಾರಣ ಕೃಷ್ಣ ಅವನಿಗೆ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ.
ನೋಡಿ ಇಲ್ಲಿ ನೋಡಿ ಇನ್ನೊಂದು, ಇಂಥ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಷ್ಠಕರ ಎಂದು ನಿಶ್ಚಯವಾಗಿ ಹೇಳು, ನಾನೀಗ ನಿನ್ನ ಶಿಷ್ಯ. ಇದಕ್ಕಿಂತ ಮುಂಚೆ ಅವರು ಗೆಳೆಯ ಅಂತ ಭಾವಿಸಿದ, ಇಲ್ಲಿ ಅವರು ಶಿಷ್ಯ ಅಂತ ಶರಣಾಗತ. ಮತ್ತೆ ನಿನಗೆ ಶರಣಾಗತನಾದ ಆತ್ಮ. ಈಗ ನಾವು ಕೂಡ ಹೇಳ್ತೇವೆ, ನಾನು ಕೂಡ ದೇವರಿಗೆ ಟೋಟಲ್ ಶರಣಾಗತಿ. ಪ್ರಭುಪಾದ ಹೇಳ್ತಾರೆ ಶರಣಾಗತಿ ಅಂದ್ರೆ, ಈಗ ನಿಮ್ಗೆ ಒಂದು ಇಚ್ಛೆ ಉಂಟು, ಗುರು ಮತ್ತು ಕೃಷ್ಣನಿಗೆ ಇಚ್ಛೆ ಇಲ್ಲ, ಆಗ ನೀವು ಅದನ್ನು ಮಾಡಬಾರದು. ನಿಮ್ಗೆ ಇಚ್ಛೆ ಇಲ್ಲ, ಗುರು ಮತ್ತು ಕೃಷ್ಣನಿಗೆ ಇಚ್ಛೆ ಉಂಟು, ಮಾಡಬೇಕು. ಶರಣಾಗತಿ ಅಂದ್ರೆ ನನ್ನ ಪ್ರಕಾರ ಅಲ್ಲ, ಗುರು ಮತ್ತು ಕೃಷ್ಣನ ಪ್ರಕಾರ. ಇದಕ್ಕೆ ಶರಣಾಗತಿ ಹೇಳುವಂಥದ್ದು. ಅದು ಹೆಚ್ಚಿನವರು ಹೇಳ್ತಾರೆ, ನಾನು 24 ಗಂಟೆ, ನಾನು ಸಣ್ಣದರಿಂದ ನಾನು ಕೃಷ್ಣನ ಭಕ್ತ, ಯಾವಾಗಲೂ ಕೃಷ್ಣನ ಸ್ಮರಣೆ ಇಲ್ಲ ಅಂದ್ರೆ ಫಲೇನ ಪರಿಷತ್. ಪ್ರಭುಪಾದ ಹೇಳ್ತಾರೆ ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ. 24 ಗಂಟೆ ಕೃಷ್ಣ ಸ್ಮರಣೆ ಇದ್ರೆ ಅದರಲ್ಲಿ ನಾವು ಶುದ್ಧ ಭಕ್ತರು, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ನಾವು 24 ಗಂಟೆ ಸ್ಮರಣೆ ಇಲ್ಲ ಆದ್ರೂ ನಾವು ಹೇಳ್ತೇವೆ 24 ಗಂಟೆ ಸ್ಮರಣೆ ಅಂತ. ಅದೇ ರೀತಿ ಶರಣಾಗತಿ ನಾವು ಇಲ್ಲ ಕೃಷ್ಣನಿಗೆ, ಆದ್ರೂ ಕೂಡ ನಾವು ಹೇಳ್ತೇವೆ. ಇಲ್ಲಿ ಅವ ಶರಣಾಗತ ನಾದ. ಅದರ ನಂತರ ಕೃಷ್ಣ ಅವನಿಗೆ ಹೇಳಿಕೊಟ್ಟು. ಹೀಗೆ ಪ್ರಭುಪಾದ ಇಲ್ಲಿ ಹೇಳುವಂತಹದ್ದು, ಪ್ರಹ್ಲಾದ್ ಮಹಾರಾಜ್ ಇನ್ಸ್ಟೆನ್ಸ್ ಹೇಳ್ತಾರೆ. ಈಗ ನೋಡಿ, ಎಲ್ಲರಿಗೂ ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಕೊರೋನಾ ಬಂದಿದೆ. ಲಾಸ್ಟ್ ಮಾರ್ಚ್ ಅಲ್ಲಿ ಆಲ್ಮೋಸ್ಟ್ 1 year ಆಯ್ತು ಕೊರೋನಾ ಬಂದು. ಹೆಚ್ಚಿನವರು ಈ ಪ್ಯಾನಿಕ್ ಅಲ್ಲಿ ಇದ್ದಾರೆ, ಅಂದ್ರೆ ಟೋಟಲ್ ಹೆದರಿಕೆ ಉಂಟು ಎಲ್ಲರಿಗೂ. ಆಲ್ಮೋಸ್ಟ್ ಈಗ ಹೆದರಿಕೆ ಇಲ್ಲದೆ ನಾವು ನೋಡಿ, ಜೂನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಈಗ ಫೆಬ್ರವರಿ ನಾವು ಆಲ್ಮೋಸ್ಟ್ 2 ಲಕ್ಷ ಜನರು ಕ್ರಾಸ್ ಆದ್ರು ಈ ಭಗವದ್ಗೀತೆ ಕೋರ್ಸ್. ಅದು ಯಾಕೆ ಬಂತು? ಯಾಕೆ ಅಂದ್ರೆ ಜನರಿಗೆ ಸಾವಿನ ಹೆದರಿಕೆ ಬಂದಿದೆ. ಅದು ಕೆಲವರು ಇಲ್ಲ ಅಂತ ಹೇಳ್ಬೋದು, ಆದ್ರೂ ಕೂಡ ಒಂದು ಮೂಲೆಯಲ್ಲಿ ಉಂಟು, ಅದು ಹೆದರಿಕೆ ಉಂಟು. ಅಂದ್ರೆ ನನಗೆ ಕೊರೋನಾ ಬರ್ಬಾರ್ದು, ನಾನು ಸಾಯ್ಬಾರ್ದು, ಆ ರೀತಿ ಉಂಟು. ಆದ್ರೆ ಇದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಪ್ರಭುಪಾದ ಹೇಳ್ತಾರೆ. ಯಾಕೆಂದ್ರೆ ಕೃಷ್ಣ ಹೇಳಿದ್ದಾನೆ, ಈ ಭೌತಿಕ ಲೋಕ ದುಃಖಾಲಯ, ಪದಂ ಪದಂ ವಿಪದಂ, ಪ್ರತಿ ಸ್ಟೆಪ್ ಡೇಂಜರ್. ಆದ್ರೆ ನಾವೆಂತ ಮಾಡ್ತೇವೆ ಅಂದ್ರೆ ಡೇಂಜರ್ ಇಲ್ಲ ಅಂತ ಭಾವಿಸ್ತೇವೆ. ಇಲ್ಲ, ಡೇಂಜರ್ ಉಂಟೇ ಉಂಟು. ಹೇಗಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈಗ ನಾವು ಆಸ್ಪತ್ರೆಗೆ ಹೋಗ್ತೇವೆ ಹುಷಾರಿಲ್ಲದಾಗ. ಆಸ್ಪತ್ರೆಗೆ ಹೋಗಿ ನಮ್ಮ ಮೈಂಡಲ್ಲಿ ಎಂತ ಇರ್ತದೆ, ಒಮ್ಮೆ ಹಾಸ್ಪಿಟಲ್ ಇಂದ ಹೊರಗೆ ಹೋಗ್ಬೇಕು. ಯಾರಿಗೂ ಹಾಸ್ಪಿಟಲ್ ಅಲ್ಲಿ ಆರಾಮ್ಸೆ ನಾನು 2 ತಿಂಗಳು ಇರ್ತೇನೆ, ಯಾರಿಗೂ ಆ ಇಚ್ಛೆ ಇರುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಅದೇ ರೀತಿ ಈ ಭೌತಿಕ ಲೋಕ ಆಸ್ಪತ್ರೆ ಇದ್ದಾಗೆ. ಇಲ್ಲಿ ನಾವು ನಮ್ಮ ರೋಗವನ್ನು ಗುಣ ಮಾಡಿ ನಾವು ಇಮಿಡಿಯೇಟ್ ಕೃಷ್ಣನ ಧಾಮಕ್ಕೆ ಹೋಗುವಂಥದ್ದು ನಮ್ಮ ಕರ್ತವ್ಯ. ಆದ್ರೆ ನಾವು ಎಂತ ಭಾವಿಸ್ತೇವೆ ಅಂದ್ರೆ, ಇದನ್ನು ಆಸ್ಪತ್ರೆ ಅಂತ ಭಾವಿಸಲಿಲ್ಲ, ನಾವು ಇದನ್ನು ಹೋಟೆಲ್ ಅಂತ ಭಾವಿಸ್ತೇವೆ. ಇದು ನಮ್ಮ ತಪ್ಪು. ಈಗ ಹೇಗಂದ್ರೆ, ಒಬ್ಬ ಹೋಟೆಲ್ಗೆ ಹೋಗ್ತಾನೆ, ಸಪೋಸ್ ಡೆಲ್ಲಿಗೆ ಹೋಗ್ತಾನೆ ಬ್ಯಾಂಗ್ಳೂರಿಂದ, ಅವನಿಗೆ 4 ದಿವಸ ಕೆಲಸ ಇರ್ತದೆ. ಒಂದು ಹೋಟೆಲ್ಗೆ ಹೋಗ್ತಾನೆ, ರೂಮಲ್ಲಿ ಇರ್ತಾನೆ. ಮತ್ತೆ ಎಂತ ಮಾಡ್ತಾನೆ, ಪೇಂಟ್ ಎಲ್ಲ ಗಲೀಜ್ ಇರ್ತದೆ ಹೋಟೆಲಿದು, ಅವ ಪೇಂಟ್ ಮಾಡ್ತಾನೆ. ಮತ್ತೆ ಅಲ್ಲಿ ವಾಷಿಂಗ್ ಮಿಷಿನ್ ಇರೋದಿಲ್ಲ, ವಾಷಿಂಗ್ ಮಿಷಿನ್ ತರ್ತಾನೆ. ಮತ್ತೆ ಅವನಿಗೆ ಕೋಲ್ಡ್ ಕುಡಿಯಬೇಕು, ಅದಕ್ಕೆ ಅವ ಫ್ರಿಜ್ ತರ್ತಾನೆ. ಮತ್ತೆ ಅಲ್ಲಿ ಟಿವಿ ಇರೋದಿಲ್ಲ, ಟಿವಿ ತರ್ತಾನೆ. ಯಾರಾದ್ರು ಎಂತ ಹೇಳ್ತಾರೆ, ನೀನೆಂತ ಮೂರ್ಖ ಮಾರೆ, ನೀನಿಲ್ಲಿ ಬಂದದ್ದು 4 ದಿವಸಕ್ಕೆ, ನೀನು ಪೇಂಟ್ ಮಾಡ್ಲಿಕ್ಕೆ ಹೋದ್ಯಾ, ವಾಷಿಂಗ್ ಮಿಷಿನ್ ತಂದಿದ್ಯಾ, ಫ್ರಿಜ್ ತಂದಿದ್ಯಾ, ಟಿವಿ ತಂದಿದ್ಯಾ, ನೀನೇನು ಇಲ್ಲಿ ಪರ್ಮನೆಂಟ್ ಇದ್ಯಾ? 4 ದಿವಸ ಬಂದು ನೀನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀಯ. ಅದೇ ರೀತಿ ನಾವು ಕೂಡ ಇಲ್ಲಿ ನಮ್ದು ಈ ಪರ್ಮನೆಂಟ್ ರೆಸಿಡೆನ್ಸ್ ಅಲ್ಲ. ಪರ್ಮನೆಂಟ್ ರೆಸಿಡೆನ್ಸ್ ಕೃಷ್ಣನ ಗೋಲೋಕಧಾಮ. ಗೋಲೋಕ ನಾಮ್ನ ನಿಜ ನಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿದಾಂಶ ತೇಷು ತೇ ಪ್ರಭವ ನಿಶಯ ವಿತಶೇನ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಅದು ನಮ್ಮ ನಿಜವಾದ ಧಾಮ. ಆದ್ರೆ ಈಗ ನಾವು ಮರ್ತು ಬಿಟ್ಟಿದ್ದೆ, ನಾವು ಇದನ್ನೇ ಚಂದ ಮಾಡಿ ನಾವು ಹೇಗಂದ್ರೆ ಶೃಂಗಾರ ಮಾಡ್ತಾ ಇದ್ದೇವೆ. ಈಗ ಹೇಗೆ ಅಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈಗ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಮೇಕಪ್ ಮಾಡ್ತಾರೆ, ವೈಟ್ ಕೂದಲಿದ್ದನ್ನು ಬ್ಲ್ಯಾಕ್ ಮಾಡ್ತಾರೆ. ಆದ್ರೆ ಅದು ಜಾಸ್ತಿ ಸಮಯ ನಿಲ್ತದ? ಇಲ್ಲ. ಹೇಗಂದ್ರೆ ನೀವು ಒಂದು ಫಂಕ್ಷನ್ಗೆ ಹೋಗ್ತೀರಿ, ಮತ್ತೆ ಬಂದ ಕೂಡಲೇ ಆ ಮೇಕಪ್ ಎಲ್ಲ ಹೋಗ್ತದೆ. ಅದೇ ರೀತಿ ನಾವು ಕೂಡ ಎಂತ ಅಂದ್ರೆ, ಈ ಭೌತಿಕ ಲೋಕದಲ್ಲಿ ಸುಖ ಇಲ್ಲ. ಯಾಕೆಂದ್ರೆ ಕೃಷ್ಣ ಭಗವದ್ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಯಂ, ಅಶಾಶ್ವತಂ ಅಂದ್ರೆ ಟೆಂಪರರಿ, ಪರ್ಮನೆಂಟ್ ಪ್ಲೇಸ್ ಅಲ್ಲ.
ಸುಖಾಲಯಂ ಶಾಶ್ವತಂ, ಅದು ಗೋಲೋಕ. ಹಾಗಾಗಿ ಅಲ್ಲಿ ನಮ್ಗೆ ಇದು ಸಿಗ್ಬಹುದು. ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಅರ್ಜುನ ಒಪ್ಪಿಕೊಂಡ, ಅವ ಅಂದ್ರೆ ಇದರಲ್ಲಿದ್ದಾನೆ ಅಂತ, ದ್ವಂದ್ವದಲ್ಲಿದ್ದಾನೆ ಅಂತ ಒಪ್ಪಿಕೊಂಡಿದ್ದಾನೆ. ಆದ್ರೆ ನಾವು ಕೂಡ ಒಪ್ಪಿಕೊಳ್ಬೇಕು ಇದರಿಂದ. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಅರ್ಜುನ ಹೇಗೆ ಒಪ್ಪಿಕೊಂಡ ಇಲ್ಲಿ, ಅದೇ ರೀತಿ ನಾವು ಒಪ್ಪಿಕೊಂಡ್ರೆ ಕೃಷ್ಣ ಮತ್ತೆ ನಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಬರ್ತಾನೆ. ಹೇಗೆಂದ್ರೆ ನಾವೀಗ ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಹತ್ರ ಹೋಗಿ ಎಸ್ ನಾನು ಚಂದ ಇದೆ, ಡಾಕ್ಟರ್ ಹೇಳ್ತಾರೆ ಹಾಗಾದ್ರೆ ಹೋಗು ಮಾರೆ ಅಂತ ಹೇಳ್ತಾರೆ. ಹುಷಾರಿಲ್ಲದ್ರೆ ಮಾತ್ರ ಡಾಕ್ಟರ್ ಮಾತು ಕೊಡುವಂಥದ್ದು. ನಾನು ಕರೆಕ್ಟ್ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ಎಸ್ ಕರೆಕ್ಟ್ ಇದ್ರೆ ಹೋಗು, ನೀನು ಇಲ್ಲಿ ಯಾಕೆ ಬಂದಿದ್ಯಾ, ಡಾಕ್ಟರ್ ಹೇಳ್ತಾರೆ. ಅದೇ ರೀತಿ ನಾವು ನಮ್ಮ ಈಗ ಥಾಟ್ ಹೇಗೆ ಅಂದ್ರೆ ಥಾಟ್ ಪ್ರೊಸೆಸ್ ನಾವು ಸರಿ ಇದ್ದೇವೆ. ಹೇಗಂದ್ರೆ ಹೆಚ್ಚಿನವರು ಸುಖ ಅಂದ್ರೆ ಡೆಫಿನೇಷನ್ ಆಫ್ ಸುಖ ಪ್ರಭುಪಾದ ಹೇಳುವಂಥದ್ದು, ಜನರೆಲ್ಲ ಯಾವಾಗ ದುಃಖ ಇಲ್ಲ ಅದನ್ನು ಸುಖ ಅಂತ ಭಾವಿಸುವಂಥದ್ದು, ಅದಲ್ಲ ಸುಖ. ಹೇಗಂದ್ರೆ ಆರಾಮ್ಸೆ ದೊಡ್ಡ ದೊಡ್ಡ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿತಾ ಟಿವಿ ನೋಡ್ಕೊಂಡು ಅದು ಸುಖ ಅಂತ ಭಾವಿಸ್ತದೆ. ಅದು ಸುಖ ಅಲ್ಲ, ಅದು ಸುಖ ಅಲ್ಲ. ಸುಖ ಅನ್ನೋದು ನಮ್ಗೆ ಆಕ್ಚುಲಿ ಗೊತ್ತಿಲ್ಲ. ಸುಖ ಅನ್ನೋದು ಕೃಷ್ಣ ಪ್ರಜ್ಞೆಯಲ್ಲಿ ನಿಮ್ಗೆ ಆನಂದಾಂಬುತಿ ವರ್ಧನ, ಅನ್ಲಿಮಿಟೆಡ್ ಸುಖ ಉಂಟು. ಆದ್ರೆ ಆ ಸುಖಕ್ಕೆ ನೀವು ಇಲ್ಲಿ ಕಾಲು ಇಟ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲದ್ರೆ ಆ ಸುಖ ಗೊತ್ತಾಗುವುದಿಲ್ಲ. ಎಸ್ ನೋಡಿ, ಟೋಟಲ್ ಶರಣಾಗತನ ಅಂತ. ಎಸ್ ಈಗ ಹೆಚ್ಚಿನವರಿಗೆ ನೋಡಿ, ಇದೊಂದು ಮೈನ್ ಪಾಯಿಂಟ್. ನಮ್ಮ ದೃಷ್ಟಿ ನಿಷ್ಪಾಪವಾಗಿ ಪರಿಪೂರ್ಣವಾಗಿದ್ದಾಗ ನಾವು ನೋಡುವುದನ್ನು ನಾವು ನಂಬುತ್ತೇವೆ. ಹೆಚ್ಚಿನವರು ಹೇಳುವಂಥದ್ದು, ಈಗ ನಾನು ತುಂಬ ವರ್ಷ ಈ ಪುಸ್ತಕ ವಿತರಣೆ ಮಾಡಿದ್ದೇನೆ, ಅಂದರೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇನೆ, ಏನು ಜಾಸ್ತಿ ಏನು ಮಾಡಲಿಲ್ಲ. ಆದರೂ ಕೂಡ ಅಲ್ಲಿ ಬೇರೆ ಬೇರೆ ಜನರು ಬರ್ತಾರೆ. ಜನರು ಹೇಳುವಂಥದ್ದು, ನಾವು ಪುಸ್ತಕ ವಿತರಣೆ ಮಾಡುವಾಗ ಕೌಂಟರ್ ಆಗ್ತಾ ಇರ್ತೇವೆ, ಅಲ್ಲಿ ಬರ್ತಾರೆ, ಬಂದು ನಾವು ಪುಸ್ತಕ ತಗೊಳ್ಳಿ ಅಂತ ಹೇಳುವಾಗ ಅವ್ರು ಹೇಳುವಂಥದ್ದು, ದೇವರ ಕೃಷ್ಣನ ತೋರಿಸು. ಹೆಚ್ಚಿನವರು ಚಾಲೆಂಜ್ ಮಾಡ್ತಾರೆ, ಕೃಷ್ಣ ಆಟದ ಗೊಂಬೆ ಅಲ್ಲ ತೋರಿಸ್ಲಿಕ್ಕೆ. ಮತ್ತೆ ಅವ್ರು ಹೇಳುವಂಥದ್ದು, ನಾನು ನಂಬುದಿಲ್ಲ. ನಾನು ಕೇಳಿದೆ ಯಾಕೆ ನಂಬುದಿಲ್ಲ, ನಾನು ನೋಡ್ಲಿಲ್ಲ. ಅರೆ ನೀನ್ ನೋಡ್ಲಿಲ್ಲ ಅಂತ ನೀನು ನಂಬುದಿಲ್ಲ, ಇದು ಮೂರ್ಖತನ. ಹೇಗಂದ್ರೆ ಇದಕ್ಕೆ ಹೇಳುವಂಥದ್ದು ಪ್ರತ್ಯಕ್ಷ ಪ್ರಮಾಣ. ನೋಡಿ 3 ಪ್ರಮಾಣ ಉಂಟು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ, ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಾನು ನೋಡಿದರೆ ಮಾತ್ರ ನಾನು ನಂಬುವಂಥದ್ದು, ಅದು ಒಳ್ಳೆ ಪ್ರಮಾಣ ಅಲ್ಲ. ಎರಡನೇದು ಅನುಮಾನ. ಅನುಮಾನ ಅಂದ್ರೆ ಈಗ ನಿಮ್ಮ ಒಬ್ಬ ಗೆಳೆಯ ಹೇಳ್ತಾನೆ ನಿಮ್ಗೆ, ಗೆಳೆಯ ಬಂದು ಹೇಳ್ತಾನೆ ನಾನು ಅಮೆರಿಕ ಹೋಗಿ ಬಂದೆ ಅಂತ. ನೀವು ಅಮೆರಿಕ ನೋಡ್ಲಿಲ್ಲ, ಆಗ ನಿಮ್ಗೆ ಅಲ್ಲಿ ಅನುಮಾನ ಬರ್ತದೆ. ಅಂದ್ರೆ ಅವ ನೋಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಆದ್ರೂ ಕೂಡ ನಿಮ್ಗೆ ಸ್ವಲ್ಪ ನಂಬ್ತೀರಿ, ಸ್ವಲ್ಪ ನಂಬಿಕೆ ಕೂಡ ಇಲ್ಲ, ಅಂದ್ರೆ ಅನುಮಾನದಲ್ಲಿದ್ದೇನೆ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಎಸ್ ನಾನು ನೋಡ್ಲಿಲ್ಲ ಹಾಗಾಗಿ ಅಮೆರಿಕ ಇಲ್ಲ. ಅರೆ ನೀನ್ ನೋಡ್ಲಿಲ್ಲ ಅಂತ ಅಮೆರಿಕ ಇಲ್ವಾ? ಉಂಟು ಅಮೆರಿಕ, ಅದು ನೀನ್ ನೋಡ್ಲಿಲ್ಲ. ಶಬ್ದ ಪ್ರಮಾಣ ಅಂದ್ರೆ ಶಾಸ್ತ್ರ. ಶಬ್ದ ಪ್ರಮಾಣಕ್ಕೆ ನಾನೊಂದು ಉದಾಹರಣೆ ಹೇಳ್ತೇನೆ. ಈ ಬ್ರಿಟಿಷರು ಭಾರತಕ್ಕೆ ಬರುವಾಗ ಭಾರತದ ಎಲ್ಲರೂ ಈ ಗೋಡೆಗೆ ಸೆಗಣಿ, ಈಗ ಕೂಡ ನೀವು ಹಳ್ಳಿಯಲ್ಲಿ ಹೋದ್ರೆ ಆ ಗೋಡೆಗೆ ಸೆಗಣಿ ಹಾಕ್ತಾರೆ. ಆ ಗೋಡೆಗೆ ಯಾಕೆ ಹಾಕುವಂತ, ಮತ್ತೆ ಅವರ ಕಟ್ಟಿಗಾಗಿ ಯೂಸ್ ಮಾಡ್ತಾರೆ ಅದನ್ನು, ಅವರ ಅಡಿಗೆಗೆ. ಹಾಗಾಗಿ ಅವರು ಹಾಕ್ತಾರೆ, ಮತ್ತೆ ಅದು ಒಣಗಿದ ಮೇಲೆ ಅದನ್ನು ಯೂಸ್ ಮಾಡ್ತಾರೆ. ಈ ಬ್ರಿಟಿಷರು ಬಂದ್ರು ಭಾರತಕ್ಕೆ, ಬಂದು ದೀಸ್ ಬ್ಲಡಿ ಇಂಡಿಯನ್ಸ್ ದೇ ಡೋಂಟ್ ಹ್ಯಾವ್ ಸೆನ್ಸ್, ಅಂದ್ರೆ ನಮ್ಮ ಭಾರತೀಯರಿಗೆ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರು. ಯಾಕೆ ಪ್ರಜ್ಞೆ ಇಲ್ಲ? ಈ ಪ್ರಾಣಿದು ಮಲವನ್ನು ಗೋಡೆಗೆ ಹಾಕಿದ್ದಾರೆ. ಆದ್ರೆ ಭಾರತದಲ್ಲಿ ಇದು ರೂಢಿ ಎಂತಂದ್ರೆ ಹಿಂದೆಯಿಂದ ಅದು ಯಾರು ಕ್ವಶನ್ ಮಾಡ್ಲಿಕ್ಕೆ ಹೋಗ್ಲಿ, ಅಂದ್ರೆ ಶಾಸ್ತ್ರದಲ್ಲಿ ಉಂಟು. ಹೇಗೆ ಅಂದ್ರೆ ಈಗ ನಿಮ್ಮ ಗೃಹ ಪ್ರವೇಶ ಆಗುವಾಗ ನೀವು ಆ ಹಸುವಿನ ಮಲವನ್ನು, ಸೆಗಣಿಯನ್ನು ನೀವು ಪವಿತ್ರ ಮಾಡ್ತೀರಿ. ಈಗ ಪುರೋಹಿತ ಬಂದ್ರು ಕೂಡ ಅಲ್ಲಿ ಪವಿತ್ರ ಮಾಡ್ತಾರೆ, ಫುಲ್ ಮನೆಯೆಲ್ಲ ಪವಿತ್ರ ಆಗ್ತದೆ. ಅದೇ ನಾಯಿದು ಮಲವನ್ನು ನಾವು ಪವಿತ್ರ ಮಾಡೋದಿಲ್ಲ. ಹೇಗೆ ಶಾಸ್ತ್ರದಲ್ಲಿ ನಾಯಿದು ಮಲ ಲೋವೆಸ್ಟ್, ಇದು ಹಸುವಿದು ಮಲ ಶ್ರೇಷ್ಠ ಅಂತ ಉಂಟು. ಹೇಗೆ ನಮ್ಗೆ ಶಾಸ್ತ್ರದಲ್ಲಿ ಉಂಟು, ನಾವು ಕ್ವಶನ್ ಮಾಡಲಿಲ್ಲ. ಆದ್ರೆ ಬ್ರಿಟಿಷರು ಎಂತ ಮಾಡಿದ್ರು ಅಂದ್ರೆ, ಬ್ರಿಟಿಷರು ಒಪ್ಪಿಕೊಳ್ಳಿಲ್ಲ ಇದನ್ನು. ಭಾರತದಲ್ಲಿ ಎಲ್ಲರೂ ಹೇಳುದು ಸೆಗಣಿ ಪ್ಯೂರ್, ಹಾಗೆ ಹೇಳುದು.
ಇದು ನಾವು ಪೂಜೆಗೆ ಯೂಸ್ ಮಾಡ್ತೇವೆ. ಅವ್ರು ಹೇಳಿದ್ರು ನಿಮ್ಗೆ ಭಾಷೆ ಇಲ್ಲ, ನಿಮ್ಗೆ ಸೆನ್ಸ್ ಇಲ್ಲ, ನಿಮ್ಗೆ ಬುದ್ಧಿ ಇಲ್ಲ, ಆ ರೀತಿ ಹೇಳಿದ್ರು. ಮತ್ತೆ ಕಡೆಗೆ ಎಂತ ಆಗ್ತಂದ್ರೆ 50 ವರ್ಷ ನಂತರ ಅವ್ರು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ, ತುಂಬಾ ಹಣ ಎಲ್ಲ ಖರ್ಚು ಮಾಡ್ತಾರೆ. ಮತ್ತೆ ಅವರು ಕನ್ಕ್ಲೂಷನ್ ಬಂದ್ರು, ಸೆಗಣಿ ಪ್ಯೂರ್. ಈಗ ಇದಕ್ಕೆ ನೀವೆಂತ ಹೇಳ್ತೀರಿ? ಇದಂದ್ರೆ ನಾವು ಭಾರತೀಯರು ಶಬ್ದ ಪ್ರಮಾಣ ಶಾಸ್ತ್ರದಲ್ಲಿ ಉಂಟು, ಸೆಗಣಿ ಪ್ಯೂರ್ ಒಪ್ಪಿಕೊಂಡಿದ್ದೇವೆ. ಆದ್ರೆ ಈ ಬ್ರಿಟಿಷರು ಆ ಶಾಸ್ತ್ರವನ್ನು ಒಪ್ಪಿಕೊಳ್ಳಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅವರ ಟೈಮ್ ವೇಸ್ಟ್, ಹಣ ವೇಸ್ಟ್, ಎಲ್ಲ ವೇಸ್ಟ್. ಇದಕ್ಕೆ ಹೇಳುವಂತದ್ದು ಮೂರ್ಖತನ. ಹಾಗಾಗಿ ಶಬ್ದ ಪ್ರಮಾಣ ಅಂದ್ರೆ ಶಾಸ್ತ್ರ ಹೇಳ್ತಾ ಉಂಟು, ಎಸ್ ಕೃಷ್ಣ ಹೇಳ್ತಾ ಇದೆ ಭಗವದ್ಗೀತೆಯಲ್ಲಿ, ಒಪ್ಪಿಕೊಳ್ಳುವಂಥದ್ದು. ಆದ್ರೆ ನಾವು ಆ ರೀತಿ ಮಾಡುವುದಿಲ್ಲ. ನಮ್ಗೆಲ್ಲರಿಗೂ ಪ್ರತ್ಯಕ್ಷ ಪ್ರಮಾಣ. ಯಾಕೆಂದ್ರೆ ನಾವೀಗ ಸೋ ಕಾಲ್ಡ್ ಸೈನ್ಸ್ ಅನ್ನು ಫಾಲೋ ಮಾಡ್ತಾ ಇದ್ದೇವೆ, ಈ ಪಾಶ್ಚಾತ್ಯ ದೇಶದ ಕಲ್ಚರ್ ಫಾಲೋ ಮಾಡ್ತೇವೆ. ಹಾಗಾಗಿ ನಮಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ನಮಗೆ ಸೈನ್ಸ್ ಮೇಲೆ ನಂಬಿಕೆ ಉಂಟು. ಹಾಗಾಗಿ ಈ ರೀತಿ ಆಗುವಂತದ್ದು. ಹಾಗಾಗಿ ಕೃಷ್ಣ ಯಾರು? ಎಸ್, ಈಗ ನೋಡಿ ಇಲ್ಲಿ ಬೆಟ್ಟ ಉಂಟು, ಆದ್ರೆ ನಮಗೆ ಬೆಟ್ಟ ಕಾಣ್ತಾ ಇಲ್ಲ. ಸ್ವಲ್ಪ ಹತ್ತಿರ ಹೋಗುವಾಗ ನಮಗೆ ಕಾಣ್ತದೆ, ಸ್ವಲ್ಪ ಹತ್ತಿರ ಹೋಗುವ ಅಲ್ಲಿ ನಮಗೆ ಒಂದು ಮರ ಕಾಣ್ತದೆ, ಇನ್ನೂ ಹತ್ತಿರ ಹೋಗುವ ಮರ ಕ್ಲಿಯರ್ ಆಗಿ ಕಾಣ್ತದೆ, ಇನ್ನೂ ಹತ್ತಿರ ಹೋಗುವಾಗ ಮರದಲ್ಲಿ ಗಿಳಿ ಕಾಣ್ತದೆ. ಎಸ್, ಹಾಗಾಗಿ ಇದಕ್ಕೆ ಈ ಭಾಗವತದಲ್ಲಿ ಒಂದು ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಅಂದ್ರೆ ಈ 3 ಸಾಕ್ಷಾತ್ಕಾರ ಉಂಟು. ಫಸ್ಟ್ ಇದು ಬ್ರಹ್ಮೇತಿ, ಸೆಕೆಂಡ್ ಇದು ಪರಮಾತ್ಮೇತಿ, ಮೂರನೇದು ಭಗವಾನೇತಿ. ಫಸ್ಟ್ ಇದು ಈಗ ಬ್ರಹ್ಮೇತಿ. ಬ್ರಹ್ಮೇತಿ ಅಂದ್ರೆ ಈ ಕಿರಣ. ತುಂಬಾ ಭಾರತದಲ್ಲಿ ಸೋಕಾಲ್ಡ್ ಆಧ್ಯಾತ್ಮ ಸಂಸ್ಥೆಗಳುಂಟು, ಈ ಮೆಡಿಟೇಷನ್ ಎಲ್ಲ ಮಾಡುವವರು. ಅವರೆಲ್ಲ ಹೇಳುವುದು ಅಂತಂದ್ರೆ ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿ, ಬ್ರಹ್ಮೇತಿ. ಆ ಬ್ರಹ್ಮೇತಿ ಅಂದ್ರೆ ಕೃಷ್ಣನ ಕಿರಣ. ಇದಕ್ಕೆ ಸೂರ್ಯನ ಕಿರಣಕ್ಕೆ ಪ್ರಭುಪಾದ ಹೋಲಿಸ್ತಾರೆ. ಫಸ್ಟಿಗೆ ಈಗ ನಮಗೆ ಸೂರ್ಯನ ಕಿರಣ ಅದು ಬ್ರಹ್ಮೇತಿ. ಮತ್ತೆ ನೀವು ಸ್ವಲ್ಪ ಸಪೋಸ್ ನಿಮಗೆ ಈಗ ಹೆಚ್ಚಿನವರು ಹೇಳ್ತಾರೆ ನಾವು ಸೂರ್ಯ ಲೋಕಕ್ಕೆ ಹೋದೇವು, ಚಂದ್ರಲೋಕಕ್ಕೆ ಇಲ್ಲ. ನಿಮ್ಗೆ ಅಂಥದ್ದು ದೇಹ ಸಿಕ್ಕಿದ್ರೆ ಮಾತ್ರ ನಿಮಗೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ನಿಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸಪೋಸ್ ನಿಮ್ಗೆ ಅಂಥ ದೇಹ ಸಿಕ್ಕಿದ್ರೆ ನೀವು ಸೂರ್ಯ ಲೋಕಕ್ಕೆ ಹೋಗುವಾಗ ಫಸ್ಟಿಗೆ ನಿಮಗೆ ಸೂರ್ಯನ ಕಿರಣ ಕಾಣ್ತದೆ. ಮತ್ತೆ ನೀವು ಅದರ ಒಳಗೆ ಹೋಗುವಾಗ ನಿಮಗೆ ಅಲ್ಲಿ ಸನ್ ಪ್ಲೇಟ್ ಕಾಣ್ತದೆ, ಸನ್ ಡಿಸ್ಕ್. ಅದಕ್ಕೆ ಪರಮಾತ್ಮೇತಿ. ಈ ಎಲ್ಲ ಯೋಗಿಗಳು ನಮ್ಮ ಎಂತ ಹೇಳುದು, ಈ ಹಿಮಾಲಯದಲ್ಲಿ ಯೋಗಿಗಳೆಲ್ಲ ಈ ಪರಮಾತ್ಮ ಒಳಗಿರುವ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಅವನನ್ನು ಕಾಣುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಒಳಗೆ ಹೋದ್ರೆ ಅಲ್ಲಿ ವಿವಸ್ವಾನ್ ಸೂರ್ಯ ದೇವರು ಇದ್ದಾರೆ. ಇದು ಭಗವಾನೇತಿ. ಹಾಗಾಗಿ ಫಸ್ಟಿಗೆ ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ. ಯಾರಿಗೆ ಭಗವಾನೇತಿ ದರ್ಶನ ಆಗ್ತದೆ ಅಂದ್ರೆ ಫಸ್ಟಿಗೆ ಕೃಷ್ಣನ ಕಿರಣ, ಸೆಕೆಂಡ್ದು ಪರಮಾತ್ಮ ಸಾಕ್ಷಾತ್ಕಾರ, ಮೂರನೇದು ಕೃಷ್ಣನ ರೂಪ ಸಾಕ್ಷಾತ್ಕಾರ. ಇದು ಯಾರಿಗೆ ಆಗ್ತದೆ ಅವನಿಗೆ ಈ 3 ಕೂಡ ಆದಾಗೆ. ಈಗ ಕೃಷ್ಣನನ್ನು ಭಗವಾನ್ ಅಂತ ಯಾಕೆ ಹೇಳುವಂಥದ್ದು? ಇದು ಪರಾಶರ ಮುನಿ ಹೇಳಿದ್ದಾರೆ, ವೇದವ್ಯಾಸರ ತಂದೆ ಪರಾಶರ ಮುನಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ ಯಶಸ್ವಿಯ ಜ್ಞಾನ ವೈರಾಗ್ಯ ಶೈವ ಸನ್ನಂಬಗ ಇತಿಂಗಣ. ಅಂದ್ರೆ ಕೃಷ್ಣನನ್ನು ಭಗವಾನ್ ಅಂತ ಯಾಕೆ ಹೇಳುವಂಥದ್ದು? ಈಗ ಎಲ್ಲರೂ ಹೇಳ್ಬೋದು ನಾನು ಕೂಡ ಭಗವಾನ್. ಇಲ್ಲ, ನಾವು ಭಗವಾನ್ ಅಲ್ಲ. ಭಗವಾನ್ ಏಕಲೇ ಕೃಷ್ಣ, 6 ಸಭಾ ನಿತ್ಯ. ಭಗವಾನ್ ಅಂತ ಯಾಕೆ ಹೇಳ್ತಾರೆ? ಯಾಕೆ ಅಂತ ನೋಡಿ, ಐಶ್ವರ್ಯ 6 ಕಾರಣ ಉಂಟು. ಐಶ್ವರ್ಯ, ಯಶ, ಶ್ರಿಯ, ಜ್ಞಾನ, ವೈರಾಗ್ಯ. ಈ 6 ಕೂಡ ಕೃಷ್ಣನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟು. ಹಾಗಾಗಿ ಕೃಷ್ಣನನ್ನು ಭಗವಾನ್ ಅಂತ ಕರೆಯುವುದು. ಫಸ್ಟಿಗೆ ಐಶ್ವರ್ಯ. ಐಶ್ವರ್ಯದ ಬಗ್ಗೆ ಹೇಳುವುದಾದ್ರೆ ಕೃಷ್ಣ 16,108 ಗೋಪಿಕೆಯರನ್ನು ಮದುವೆ ಆಗ್ತಾನೆ. ಮದುವೆ ಆದ ಮೇಲೆ ಫಸ್ಟ್ಗೆ ಅವ ಅಂತಂದ್ರೆ ಅವರನ್ನೆಲ್ಲ ಬಚಾವ್ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ನಮ್ಗೆ ಯಾರು ಆಸರಿಲ್ಲ, ನನ್ನ ಮದುವೆ. ಕೃಷ್ಣ ಒಪ್ಪಿಕೊಳ್ತಾನೆ. ಮದುವೆ ಆದ ಮೇಲೆ ಅವ 16,108 ಗೋಪಿಕೆಯರಿಗೆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಡ್ತಾನೆ ದ್ವಾರಕದಲ್ಲಿ. ಮತ್ತೆ ನಾರಾಯಣ ಮತ್ತೆ ಲಕ್ಷ್ಮಿ ಬರ್ತಾರೆ ವೈಕುಂಠದಿಂದ, ಬಂದು ನೋಡ್ತಾರೆ. ಅವರಿಗೂ ಶಾಕ್ ಆಗ್ತದೆ. ಅಂದ್ರೆ ವೈಕುಂಠದಲ್ಲಿ ಒಂದು ಮನೆ ಇರುವಂತದ್ದು ವಜ್ರ ವೈಡೂರ್ಯ, ಕೃಷ್ಣ ಎಲ್ಲರಿಗೂ ಕಟ್ಟಿಕೊಟ್ಟ. ಹಾಗಾಗಿ ಈ ಐಶ್ವರ್ಯದಲ್ಲಿ ಕೃಷ್ಣನನ್ನು ಡಿಫೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಪ್ರಭುಪಾದ ಹೇಳ್ತಾರೆ ನಮಗೆ ಒಂದು ಹೆಂಡತಿಗೆ ಒಂದು ಸ್ಲ್ಯಾಪ್ ಇದ್ ಮನೆ ಕಟ್ಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಾವು ಎಷ್ಟೋ ಲೋನ್ ತೆಗಿಬೇಕು, ಸಾಲ ಮಾಡ್ಬೇಕು, ಆ ರೀತಿ ಎಲ್ಲ ಮಾಡ್ಬೇಕು. ಅದು ಕೃಷ್ಣ ಹಾಗೆಲ್ಲ ವಜ್ರ ವೈಡೂರ್ಯದ ಮನೆಯನ್ನು 16,108 ಗೋಪಿಗರಿಗೆ ಕಟ್ಟಿಕೊಟ್ಟ. ಹಾಗಾಗಿ
ಐಶ್ವರ್ಯದಲ್ಲಿ ಕೃಷ್ಣನ ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎರಡನೇದು ವೀರ್ಯ. ವೀರ್ಯ ಅಂದ್ರೆ ಸ್ಟ್ರೆಂತ್. ಈಗ ನೋಡಿ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಅವನ ಕಿರು ಬೆರಳಲ್ಲಿ 7 ದಿವಸ 7 ರಾತ್ರಿ ಎತ್ತಿದ. ಮತ್ತೆ ಅವನಿಗೆ ಏನು ಕಷ್ಟ ಆಗ್ಲಿಲ್ಲ. ಇನ್ನೊಂದು ಕೈಯಲ್ಲಿ ಅವನ ಬಾಹುಬಲಿಯನ್ನು ಬಾರಿಸಿದ. ಕಷ್ಟವೇ ಇಲ್ಲ. ಈಗ ನೋಡಿ, ವೇಟ್ ಲಿಫ್ಟ್ ಅನ್ನೋಲ್ಲ 200 kg ಹೀಗೆ ಎತ್ತಾರೆ, ಎಷ್ಟೋ ಸೆಕೆಂಡ್ ಮತ್ತೆ ಬೀಳ್ತಾರೆ, ಮತ್ತೆ ಅವರಿಗೆ ಬೆನ್ನು ನೋವು ಬರ್ತದೆ. ಹಾಗಾಗಿ ವೀರ್ಯದಲ್ಲಿ ಕೃಷ್ಣನನ್ನು ಬೀಟ್ ಮಾಡೋರು ಯಾರು ಇಲ್ಲ, ಸ್ಟ್ರೆಂತ್ ಅಲ್ಲಿ. ಮೂರನೇದು ಯಶ. ಯಶ ಅಂದ್ರೆ ಫೇಮಸ್. ಈಗ ನೋಡಿ, ಒಂದು 30 ವರ್ಷ ಹಿಂದೆ ಗಾಂಧೀಜಿ ತುಂಬಾ ಫೇಮಸ್ ಆಗಿದ್ರು. ಅಂದ್ರೆ ಆಲ್ಮೋಸ್ಟ್ ಒಂದು 100 ವರ್ಷ ತನಕ ಅವರ ಹೆಸರಿತ್ತು. ಈಗ ಎಂತ ಆಗಿದೆ ಅಂದ್ರೆ ಮೋದಿ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ, ಅವರ ಹೆಸರು ಅಂದ್ರೆ ಎಲ್ಲ ಕಡೆ ಮೋದಿ ಮೋದಿ ಮೋದಿ. ಇನ್ನೊಂದು 20 ವರ್ಷ ಆಗಿದೆ, ಇನ್ನೊಬ್ರು ಯಾರು ಬರ್ತಾರೆ, ಮತ್ತೆ ಹೆಸರು ಚೇಂಜ್ ಆಗ್ತಾ ಇರ್ತದೆ. ಆದರೆ ಕೃಷ್ಣ ಈ ವಿವಸ್ವಾನಿಗೆ ಹೇಳಿದಂತದ್ದು ಎಷ್ಟೋ ಕೋಟಿ ವರ್ಷದ ಹಿಂದೆ, ಭಗವದ್ಗೀತೆಯನ್ನು, ಅದು 4ನೇ ಅಧ್ಯಾಯದಲ್ಲಿ ಬರ್ತದೆ. ಕೃಷ್ಣ ಆಗ ಕೂಡ ಫೇಮಸ್, ಕೃಷ್ಣ ಈಗ ಕೂಡ ಫೇಮಸ್, ಕೃಷ್ಣ ಮುಂದೆ ಕೂಡ ಫೇಮಸ್. ಹಾಗಾಗಿ ಫೇಮಸ್ ಕೃಷ್ಣನ ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ ಶ್ರಿಯ ಅಂದ್ರೆ ಬ್ಯೂಟಿ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕೃಷ್ಣ ವೃಂದಾವನದಲ್ಲಿರುವಾಗ ಎಂತ ಆಗ್ತದೆ ಅಂದ್ರೆ, ಒಂದು ಬೇರೆ ಒಂದು ಈ ಹಳ್ಳಿಯಲ್ಲಿ ಜನರೆಲ್ಲ ಕೃಷ್ಣನ ಬಗ್ಗೆ ಹೊಗಳ್ತಾ ಇದ್ದಾರೆ. ಹೊಗಳುವಾಗ ಹೇಳ್ತಿದ್ದಾರೆ, ಆ ಕೃಷ್ಣನ ಒಂದು ಡೈಮಂಡ್ ಸರ ಎಷ್ಟು ಚಂದ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ, ಗ್ಲೋರಿಫೈ ಮಾಡ್ತಿದ್ದಾರೆ ಅವನಿಗೆ. ಆಗ ಅಲ್ಲಿ ಒಬ್ಬ ಕಳ್ಳ ಇರ್ತಾನೆ ನೋಡಿ. ಕಳ್ಳರಿಗೆ ಯಾವಾಗ್ಲೂ ಈ ಹಣ, ಬಂಗಾರ, ಡೈಮಂಡ್ ಇದೆಲ್ಲ ಹೇಳುವಾಗ ಅವ್ರ ಕಿವಿ ದೊಡ್ಡದಾಗ್ತದೆ. ಹಾಗೆ ಅವ ಕೇಳ್ತಾ ಇದ್ದ ಬದಿಯಲ್ಲಿ. ಮತ್ತೆ ಅವ ಎಣಿಸಿದ, ಕದ್ರೆ ದೊಡ್ಡದು ಕದಿಬೇಕಂತ ಒಂದು ಪ್ಲಾನ್ ಆಯ್ತು. ಹಾಗಾಗಿ ಕೃಷ್ಣನ್ ಹುಡುಕ್ತಾ ಹೋದ 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 ವೃಂದಾವನಕ್ಕೆ ಬಂದ. ರೋಬೋದ ಹೇಳ್ತಾರೆ, ನಿಮ್ದು ಯಾವುದೇ ಇಂಟೆನ್ಷನ್ ಇರಲಿ, ನೀವು ಕೃಷ್ಣನ ಹುಡುಕ್ತಾ ಹೋದ್ರೆ ಕೃಷ್ಣ ನಿಮ್ಗೆ ಸಿಗ್ತಾನೆ. ಅದೇ ರೀತಿ ಅಲ್ಲಿ ಕೃಷ್ಣ ಸಿಕ್ಕಿದ ಕೂಡಲೇ ಫಸ್ಟಿಗೆ ಡೈಮಂಡ್ ಸರ ಹೇಳಿದ್ದು, ನನಗೆ ಈ ಡೈಮಂಡ್ ಸರ ಕೊಡು, ನೋಡಿ ಇಲ್ಲಿ ಕಾಣ್ತಾ ಇದ್ದೀರಿ ನೀವು, ಡೈಮಂಡ್ ಸರ ನನಗೆ ಕೊಡು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಕೊಡುವುದಿಲ್ಲ, ನನ್ನ ತಾಯಿ ಯಶೋದೆ ಬೈತಾಳೆ, ನಾನು ಕೊಡುವುದಿಲ್ಲ. ಮತ್ತೆ ಕೃಷ್ಣ ಹೋಗಿ ಮತ್ತೆ ಅವನ ಸೌಂದರ್ಯ ನೋಡಿ ಅವ ಫುಲ್ ಮೆಲ್ಟ್ ಆಗಿರ್ತಾನೆ. ಮತ್ತೆ ಕೃಷ್ಣ ಗೊತ್ತಾಗಿದೆ ಅಂದ್ರೆ ಕೃಷ್ಣ ಅವನ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಮರು ದಿವಸ ಕೃಷ್ಣ ಬರ್ತಾನೆ, ಬಂದು ಫಸ್ಟಿಗೆ ಅವನಿಗೆ ಈ ಡೈಮಂಡ್ ಸರ ಕೊಡ್ತಾನೆ ಕಳ್ಳನಿಗೆ. ಕಳ್ಳ ಅಲ್ಲಿಗೆ ಅಡ್ಡ ಬೀಳ್ತಾನೆ, ಹೇಳ್ತಾನೆ, ನನಗೆ ಬೇಡ, ನನಗೆ ನಿನ್ನ ಡೈಮಂಡ್ ಸರ ಬೇಕು, ನಾನು ನಿನ್ನ ನೋಡಿದೆ ಸಾಕು. ಹಾಗಾಗಿ ಕೃಷ್ಣ ಎಷ್ಟು ಚಂದ ಅಂದ್ರೆ, ಕೃಷ್ಣನ ಒಮ್ಮೆ ಸೌಂದರ್ಯ ನೋಡಿದ್ರೆ, ಈಗ ನಾವು ಹುಡುಗಿಗೆ ಅಟ್ರಾಕ್ಷನ್, ಹುಡುಗ ಅಟ್ರಾಕ್ಷನ್ ಅಂದ್ರೆ ನಾವು ಸೌಂದರ್ಯ ನೋಡಿ ಹೀಗೆ ಮಾಡ್ತೇವೆ. ಆದ್ರೆ ಕೃಷ್ಣನಷ್ಟು ಸೌಂದರ್ಯ ಬೇರೆ ಯಾರು ಇಲ್ಲ. ಈಗ ಹೇಗಂದ್ರೆ, ಕುರುಕ್ಷೇತ್ರ ಯುದ್ಧ ಆಗುವಾಗ ಅರ್ಜುನನಿಗೆ 88 ಪ್ರಾಯ, ಕೃಷ್ಣ ಕೂಡ ಆಲ್ಮೋಸ್ಟ್ ನಿಯರ್, ಹತ್ತಿರ ಅಂದ್ರೆ ಒಟ್ಟೊಟ್ಟಿಗೆ. ಆದ್ರೆ ಕೃಷ್ಣ 16 ವರ್ಷದ ಬಾಲಕನಾಗಿ ಕಾಣ್ತಿದ್ದ. ಯಾಕೆಂದ್ರೆ ಕೃಷ್ಣಂದು ಸಚ್ಚಿದಾನಂದ ದೇಹ. ಕೃಷ್ಣನನ್ನು ಒಮ್ಮೆ ನೋಡಿದ್ರೆ ನಿಮ್ಗೆ ಮತ್ತೆ ಯಾವುದು ಬೇಡ ಅಂತ ಆಗ್ತದೆ, ಅಷ್ಟು ಸೌಂದರ್ಯ. ಅಂದ್ರೆ ಆಕರ್ಷತಿ ಇತಿ ಕೃಷ್ಣ, ಕೃಷ್ಣನ ಹೆಸರು. ಯಾಕೆ ಕೃಷ್ಣ ಅಂದ್ರೆ ಆಕರ್ಷತಿ, ತುಂಬಾ ಅಂದ್ರೆ ಅಟ್ರಾಕ್ಟಿವ್ ಕೃಷ್ಣ. ಹಾಗಾಗಿ 4ನೇದು ಶ್ರಿಯ. 5ನೇದು ಜ್ಞಾನ. ಈಗ ಕೂಡ ನೋಡಿ, ನಾವು ಭಗವದ್ಗೀತೆ ಓದ್ತಾ ಇದ್ದೇವೆ, ಜ್ಞಾನದಲ್ಲಿ ಕೃಷ್ಣನ ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ 6ನೇದು ವೈರಾಗ್ಯ. ಈಗ ಹೇಗಂದ್ರೆ, ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿ ಇರ್ತಾನೆ, ಮತ್ತೆ ಅಕ್ರೂರ ಬಂದವನನ್ನು ಮಥುರಕ್ಕೆ ಕೊಂಡು ಹೋಗ್ತಾನೆ. ಮಥುರಕ್ಕೆ ಕೊಂಡೋಗುವಾಗ ರಾಧಾರಾಣಿ, ಗೋಪಿಕೆಯರು, ಯಶೋದೆ, ನಂದ ಮಹಾರಾಜ್ ಎಲ್ಲ ವೃಂದಾವನವಾಸಿಗಳು ನೆಲದಲ್ಲಿ ಬಿದ್ದು ಬಿದ್ದು ಅಳ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ನೀನು ಹೋಗಬೇಡ, ಕೃಷ್ಣ ಕೃಷ್ಣ ನೀನಲ್ಲದೆ ನಮ್ಗೆ ಯಾರು ಇಲ್ಲ, ಕೃಷ್ಣ 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 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಅಷ್ಟು ಕ್ಲೋಸ್ ಇದ್ದ, ಹಿಂದೆ ತಿರುಗಿ ನೋಡ್ಲಿಲ್ಲ. ನಮಗೆ ಆಗ್ತದ, ನಾವೀಗ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಅಟ್ಯಾಚ್ ಆಗಿರ್ತೇವೆ, ನಮ್ಮ ಹೆಂಡತಿ ಮಕ್ಕಳು, ನಮಗೆ ಇದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಕೃಷ್ಣ ಎಷ್ಟು ಅಂದ್ರೆ ಅಟ್ಯಾಚ್ ಆಗಿದ್ದ ಅಂದ್ರೆ, ಅದ್ರ ಇಮಿಡಿಯೇಟ್ ಅಕ್ರೂರ್ ಬರುವಾಗ ಮಥುರಕ್ಕೆ ಹೋದ, ಹಿಂದೆ ತಿರುಗಿ ನೋಡ್ಲಿಲ್ಲ.
ನೆಲದಲ್ಲೆಲ್ಲ ರೋಲ್ ಆಗ್ತಾ ಇದ್ದಾರೆ. ಎಲ್ಲ ಗೋಪಿಕೆಯರು, ರಾಧಾರಾಣಿ, ವೃಂದಾವನವಾಸಿಗಳೆಲ್ಲ ನೆಲದಲ್ಲಿ ರೋಲ್ ಆಗ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ ಕೃಷ್ಣ ಕೃಷ್ಣ ಅಂತ. ಇದಕ್ಕೆ ಹೇಳುವಂಥದ್ದು ವೈರಾಗ್ಯ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಎಕ್ಸಾಂಪಲ್ ಆಗಿ ತೋರಿಸಿದಾನೆ ವೈರಾಗ್ಯ ಹೇಗೆ ಮಾಡ್ಬೇಕಂತ. ಹಾಗಾಗಿ ಅದು ಅನ್ಲಿಮಿಟೆಡ್ ವೈರಾಗ್ಯ. ಮತ್ತೆ ಈ ರೀತಿ 6 ವಿಷಯದಲ್ಲಿ ಕೃಷ್ಣ ಪೂರ್ಣ ಪ್ರಮಾಣದ ಕಾರಣ ಅವನನ್ನು ಭಗವಾನ್ ಅಂತ ಹೇಳುವಂಥದ್ದು. ದೇಹಿನಸ್ಮಿ ಯಥಾ ದೇಹ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಯ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ನೋಡಿ, ನಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಉಂಟು. ನಾವು ಮಗು ಇರುವಾಗ ನಮ್ದು ದೇಹ ಬೇರೆ ಇತ್ತು, ಮತ್ತೆ ದೊಡ್ಡದಾಗುವ ನಮ್ಮ ದೇಹ ಬೇರೆ, ಮತ್ತೆ ನಾವು ಯೂತ್ ಬರುವ ಬೇರೆ, ನಮ್ಮ ಮಿಡ್ಲ್ ಏಜ್ ಬರುವ ಬೇರೆ, ಪ್ರಾಯ ಆಗುವಾಗ ನಮ್ಮ ದೇಹ ಬೇರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಂತಂದ್ರೆ ಆತ್ಮವು ಸೇಮ್. ದೇಹ ಚೇಂಜ್ ಆಗ್ತದೆ, ಆತ್ಮ ಚೇಂಜ್ ಆಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಇದನ್ನು ಯಾರು ತಿಳಿದಾನೆ ಅವ ಧೀರ. ಧೀರ ಧೀರ ಜನ ಪ್ರಿಯಕರವು ಅಂದ್ರೆ ಈ ಗೋಸ್ವಾಮಿಗಳು ಧೀರರಾಗಿದ್ರು. ಹಾಗಾಗಿ ನಾವು ಧೀರರಾಗಬೇಕು, ಅಧೀರರಾಗಬಾರ್ದು. ಧೀರ ಅಂದ್ರೆ ಈಗ ಹೇಗಂದ್ರೆ ಯಾರಾದ್ರೂ ಸಾಯುವಾಗ ಫ್ಯಾಮಿಲಿಯಲ್ಲಿ ನಾವು ಕೂಗ್ತೇವೆ, ಸತ್ತೋದ್ರು. ಎಂತ ಸತ್ತೋದ್ರು? ಆತ್ಮಕ್ಕೆ ಸಾವಿಲ್ಲ. ಎಂತ ದೇಹ ಮಾತ್ರ ಸತ್ತೋಯ್ತು. ದೇಹ ಅಂದ್ರೆ ಇದು ಡ್ರೆಸ್ ಇದಾಗಿ ಒಂದು ದೇಹವನ್ನು ತೆಗಿತೇವೆ, ಇನ್ನೊಂದು ಡ್ರೆಸ್ ಹಾಕ್ತೇವೆ. ಆದ್ರೆ ಎಂತ ಸಾವು ಎಂತ? ಆತ್ಮಕ್ಕೆ ಸಾವಿಲ್ಲ. ಆ ಧೀರನಾದವನು ಇದಕ್ಕೆ ವ್ಯತ್ಯೆ ಪಡುವುದಿಲ್ಲ. ನೈನಂ ಜಿಂದಂತಿ ಶಸ್ತ್ರಾಣಿ ನೈನಂ ದಾಹತಿ ಪಾವಕ ನ ಚೈನಂ ಕ್ಲೇದಯತಿ ಆಪೋ ನ ಶೋಷಯತಿ ಮಾರುತ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು, ಮತ್ತು ಗಾಳಿಯು ಒಣಗಿಸಲಾರದು. ಎಂತಂದ್ರೆ ಈ ಆತ್ಮವನ್ನು ಯಾವುದೇ ಶಸ್ತ್ರದಿಂದ ಕತ್ತರಿಸಲಿಕ್ಕೆ ಆಗುದಿಲ್ಲ, ಅಗ್ನಿಯಿಂದ ಸುಡಲಿಕ್ಕೆ ಆಗುದಿಲ್ಲ, ನೀರಿನಿಂದ ನೆಲೆಸಲಿಕ್ಕೆ ಆಗುದಿಲ್ಲ, ಮತ್ತು ಗಾಳಿಯಿಂದ ಒಣಗಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಆತ್ಮ ಸಚ್ಚಿದಾನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಬ್ಲಿಸ್. ಆತ್ಮವು ಟೋಟಲಿ ಸಚ್ಚಿದಾನಂದ. ಕೃಷ್ಣ ಹೇಗೆ ಸಚ್ಚಿದಾನಂದ, ಆತ್ಮ ಕೂಡ ಸಚ್ಚಿದಾನಂದ. ಆದ್ರೆ ಈಗ ಆತ್ಮ ಭೌತಿಕ ಈ ಲೋಕದಲ್ಲಿ ಆ ಇಂದ್ರಿಯ ಸುಖಕ್ಕೆ ಅಂಟಿಕೊಂಡ ಕಾರಣ ನಮ್ಗೆ ಈಗ ಅದು ಕಾಣ್ತಾ ಇಲ್ಲ. ಹೇಗೆ ಅಂದ್ರೆ ನೀವು ಬಂಗಾರದ ಒಂದು ಎಲ್ಲಿಂದ ಗೋಲ್ಡ್ ಮೈನಿಂದ ನೀವು ಬಂಗಾರವನ್ನು ತರ್ತೀರಿ. ಬಂಗಾರ ತರುವಾಗ ಅಲ್ಲಿ ಗೋಲ್ಡ್ ಮೈನಲ್ಲಿ ತುಂಬಾ ಸಾಕಷ್ಟು ಧೂಳು ಇರ್ತದೆ. ಹಾಗಾಗಿ ಗೋಲ್ಡ್ ಅಲ್ಲಿ ಪೂರ್ತಿ ಕೊಳಕಿರ್ತದೆ. ಆಕ್ಚುಲಿ ಗೋಲ್ಡ್ ಪ್ಯೂರ್. ಮತ್ತೆ ನೀವು ಯಾರಾದ್ರೂ ಈ ಗೋಲ್ಡ್ ಸ್ಮಿತ್ ಆಚಾರ್ಯ ಹತ್ರ ನೀವು ಕೊಡುವಾಗ ಅವ ಕ್ಲೀನ್ ಮಾಡಿ ಕೊಡ್ತಾನೆ. ಅದೇ ರೀತಿ ಈ ಆತ್ಮ ಕೂಡ ಒರಿಜಿನಲಿ ಪ್ಯೂರ್. ಆದ್ರೆ ಈಗ ಎಂತಾಗಿದೆ ಅಂದ್ರೆ ಈ ಭೌತಿಕ ಲೋಕದಲ್ಲಿ ಬಂದ ಕಾರಣ, ಇದರಲ್ಲಿ ಅಂಟಿಕೊಂಡ ಕಾರಣ ಅದರ ಪ್ಯೂರಿಟಿ ಇಲ್ಲ. ಇಲ್ಲದ್ರೆ ಆಕ್ಚುಲಿ ಪ್ಯೂರ್. ಯಾವಾಗ ಅದೇ ಕೃಷ್ಣ ಪ್ರಜ್ಞೆ ಬರ್ತೇವೆ ಆಗ ಅದು ಪ್ಯೂರ್ ಆಗ್ತದೆ. ಎಸ್, ಇಲ್ಲಿ ಹೇಳುವಂಥದ್ದು ನೀನು ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು. ನೀನು ಸೋತರೆ ಸ್ವರ್ಗಲೋಕಕ್ಕೆ ಹೋಗ್ತೀಯ, ಗೆದ್ದರೆ ಭೂಮಿಯಲ್ಲಿ ರಾಜ ಆಳ್ತೀಯ. ಹಾಗಾಗಿ ಯುದ್ಧ ಮಾಡು ಅಂತ ಹೇಳ್ತಾರೆ. ಈಗ ಅವ ಹೇಳ್ತಾನಲ್ಲ, ನಾನು ಯುದ್ಧದಲ್ಲಿ ಗೆದ್ದರು ನನಗೆ ಸಂತೋಷ ಇಲ್ಲ. ಹಾಗೆ ಅವ ಹೇಳ್ತಾನೆ, ಯುದ್ಧ ಮಾಡು, ಸೋತರೆ ಸ್ವರ್ಗಲೋಕ ಹೋಗ್ತೀಯ, ಗೆದ್ದರೆ ಭೂಮಿಯಲ್ಲಿ ರಾಜ ಮಾಡ್ತೀಯ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅಂದ್ರೆ ನೀನು ಸೋತರೆ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ದರೆ ನೀನು ಭೂಮಿಯಲ್ಲಿ ರಾಜ್ಯವನ್ನು ಮಾಡ್ತೀಯ. ಅವಾಚವಾದಂಶ ಬಾಹೋ ವದಿಷ್ಯಂತಿ ತವಾಹಿತ ನಿದಂತಸ್ತವ ಸಾಮರ್ಥ್ಯಂ ತಥೋ ದುಃಖಾರ್ಥಂ ನು ಕಿಂ. ಅಂದ್ರೆ ಈಗ ನೀನು ಒಂದು ವೇಳೆ ಈ ಯುದ್ಧ ಬಿಟ್ಟು ಹೋದ್ರೆ ನಿನ್ನನ್ನೆಲ್ಲ ನಿಂದಿಸ್ತಾರೆ. ಎಂತಂದ್ರೆ ಹೆದರಿ ಪುಕ್ಲ ಅಂತ. ಒಬ್ಬ ಕ್ಷತ್ರಿಯನಿಗೆ ಇನ್ನೊಬ್ರು ಯಾರು ಈ ರೀತಿ ಹೇಳಿದ್ರೆ ಅದು ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ. ಇದಕ್ಕಿಂತ ದುಃಖಕರವಾದ ಯಾವುದುಂಟು? ಹಾಗಾಗಿ ನೀನು
ಯುದ್ಧವನ್ನು ಬಿಡಬೇಡ, ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ಶತ್ರುಗಳ ಮತ್ತ ಅವಾಜಿ ಶಬ್ದಗಳನ್ನು ಆಡುವರು ಅಂತ ಹೇಳ್ತಿದ್ದಾನೆ. ನೇಹಾಭಿಕರ್ಮ ನಾಶೋಸ್ತಿ ಪ್ರತ್ಯಾವಾಯೋ ನ ವಿದ್ಯತೆ ಸ್ವಲ್ಪಮಭಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ನೆನ್ಪಿಡ್ತಾನೆ, ಲಾಸ್ ಇಲ್ಲ. ಈಗ ಇದಕ್ಕೆ ಉದಾಹರಣೆ ನೋಡಿ, ಇಲ್ಲಿ ಇದು ವಿಭೀಷಣ ಮತ್ತು ಇದು ರಾಮ. ವಿಭೀಷಣ ರಾವಣನ ತಮ್ಮ. ಇಲ್ಲಿ ಪ್ರಭುಪಾದ ಹೇಳ್ತಾರೆ ಜನ್ಮ ಮುಖ್ಯ ಅಲ್ಲ. ಯಾಕೆ ಜನ್ಮ ಮುಖ್ಯ ಅಲ್ಲ? ಯಾಕೆಂದ್ರೆ ವಿಭೀಷಣ ಕೂಡ ಆಸುರಿ ಫ್ಯಾಮಿಲಿ ಹುಟ್ಟಿದ್ದು, ಆದ್ರೆ ಅವ ರಾಮನ ಭಕ್ತ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಜನ್ಮ ಮುಖ್ಯ ಅಲ್ಲ, ನಮ್ಗೆ ಕೃಷ್ಣ ಪ್ರಜ್ಞೆ ಮುಖ್ಯ. ಯಾವುದೇ ನಾವು ಇದು ಫ್ಯಾಮಿಲಿಯಲ್ಲಿ ಹುಟ್ಟಬಹುದು, ಆದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಅವ ಟಾಪ್ ಮೋಸ್ಟ್. ಈಗ ವಿಭೀಷಣ ರಾವಣಿಗೆ ಹೋಗಿ ಹೇಳ್ತಾನೆ, ಹೇ ರಾವಣ, ನೀನ್ ದೊಡ್ಡ ತಪ್ಪು ಮಾಡಿದ್ಯಾ. ಅದಕ್ಕೆ ರಾವಣ ಹೇಳ್ತಿದ್ದಾನೆ, ಎಂತ ತಪ್ಪು ಮಾಡಿದ್ಯಾ? ನೀನು ಸೀತೆಯನ್ನು ತಂದಿದ್ಯಾ, ಸೀತೆ ನಿನ್ನ ಆಸ್ತಿ ಅಲ್ಲ, ಸೀತೆ ರಾಮನ ಆಸ್ತಿ. ಅದಕ್ಕೆ ರಾವಣ ಹೇಳ್ತಾನೆ, ಸೀತೆಯನ್ನು ನಾನು ತಂದಿದ್ದೇನೆ, ಸೀತೆಯನ್ನು ನಾನು ಕನ್ವಿನ್ಸ್ ಮಾಡಿ ಮದುವೆ ಆಗ್ತೇನೆ. ಅದಕ್ಕೆ ವಿಭೀಷಣ ಹೇಳ್ತಾನೆ, ಅದು ನಿನ್ನ ಜನ್ಮದಿಂದ ಸಾಧ್ಯ ಇಲ್ಲ. ನಿನ್ಗೆ ಅಂತ ಪ್ಲಾನ್ ಇದ್ರೆ ಇವತ್ತೇ ನೀನು ಅದನ್ನು ಬಿಟ್ಟು ಬಿಡು. ಪ್ರಭುಪಾದ ಹೇಳ್ತಾರೆ, ಈ ರಾವಣ ಆಕ್ಚುಲಿ ಮಾಯಾ ಸೀತೆಯನ್ನು ಅಪಹರಿಸಿತು. ಅದು ನಿಜವಾದ ಸೀತೆ ಅಲ್ಲ. ಯಾಕೆಂದ್ರೆ ನಿಜವಾದ ಸೀತೆಯನ್ನು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ದೇವಿ ಸೀತೆ ಎಕ್ಸ್ಪಾನ್ಷನ್, ಹಾಗಾಗಿ ಆ ಮಾಯಾ ಸೀತೆ ಅಲ್ಲಿ ಹೋಗಿದೆ. ಪ್ರಭುಪಾದ ಹೇಳ್ತಾರೆ, ರಾಮನಿಗೆ ಕೋಟಿಗಟ್ಟಲೆ ಸೀತೆಗಳನ್ನು ಸೃಷ್ಟಿ ಮಾಡಬಹುದಿತ್ತಂತೆ, ಅವನಿಗೇನು ಕಷ್ಟವಿಲ್ಲ. ಆದ್ರೆ ಇದು ನಮ್ಗೆ ಒಂದು ಎಕ್ಸಾಂಪಲ್ ಆಗ್ಲಿ ಅಂತ ರಾಮ ಅಲ್ಲಿ ಹೋಗಿ ಸೀತೆಯನ್ನು ತಂದದ್ದು. ಮತ್ತೆ ಅದು ಮುಖ್ಯ ಸೀತೆ ಅಲ್ಲ, ಯಾಕಂದ್ರೆ ಮಾಯಾ ಸೀತೆ. ಆ ರೀತಿ ವಿಭೀಷಣ ಹೇಳ್ತಾನೆ, ಅದು ನಿನ್ನ ಜನ್ಮದಿಂದ ಸಾಧ್ಯ ಇಲ್ಲ, ನೀವು ಆ ಪ್ಲಾನ್ ಇದ್ರೆ ಬಿಡು. ಆಗ ರಾವಣ ಸಿಟ್ಟು ಬರ್ತದೆ. ರಾವಣ ಹೇಳ್ತಾನೆ, ನೀನು ನನಗೆ ಬುದ್ಧಿವಾದ ಹೇಳಲಿಕ್ಕೆ ಯಾರು? ನಿನ್ನ ಕೆಲಸ ಎಷ್ಟುಂಟು ಅಷ್ಟು ಮಾಡು, ಸುಮ್ಮನೆ ಇಲ್ಲದ್ರೆ ಸುಮ್ಮನೆ ಇರು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ನನ್ನ ಮಾತಿಗೆ ಮರ್ಯಾದಿಲ್ಲವೋ ಇದು ನೋಡಿ, ನಾವು ಕೂಡ ತೆಗೆಯಬೇಕಾದ. ಪ್ರಭುಪಾದ ಹೇಳ್ತಾರೆ, ಯಾವ ಮನೆಯಲ್ಲಿ ನಮ್ಗೆ ಮರ್ಯಾದೆ ಇಲ್ಲವೋ ಆ ಮನೆಯಲ್ಲಿ ನಾವು ಕೂತು ಪ್ರಯೋಜನ ಇಲ್ಲ. ವಿಭೀಷಣ ಎಂತ ಮಾಡ್ತಾನೆ, ಇಮ್ಮಿಡಿಯೇಟ್ ಅಲ್ಲಿಂದ ಬರ್ತಾನೆ ರಾಮನಲ್ಲಿ ಬರುವಾಗ ರಾಮ ಎಲ್ಲ ರಾಮನ ಅಸೋಸಿಯೇಟ್ಸ್, ಎಲ್ಲ ಸಂಗಡಿಗರು ಹೇಳ್ತಾರೆ, ಅವ ವಿಭೀಷಣ, ಅವ ರಾವಣನ ತಮ್ಮ, ಅವ ಶತ್ರು ಕ್ಯಾಂಪ್ ಇಂದ ಬಂದಿದ್ದಾನೆ, ಅವನಿಗೆ ಶರಣಾಗತಿ ಕೊಡ್ಬೇಡಿ, ಶೆಲ್ಟರ್ ಕೊಡ್ಬೇಡಿ ಅಂತ ರಾಮನಿಗೆ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ. ರಾಮ ಹೇಳ್ತಾನೆ, ಆ ಶತ್ರು ಕ್ಯಾಂಪ್ ಇಂದ ರಾವಣ ಬಂದ್ರು ಕೂಡ ನಾನು ಅವನಿಗೆ ಶೆಲ್ಟರ್ ಕೊಡ್ತೇನೆ, ಶರಣಾಗತಿ ಅವನಿಗೆ ಇದು ಕೊಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ಮರೆಯೋದಿಲ್ಲ. ನೀವಂದ್ರೆ ಸ್ವಲ್ಪ ನೀವು ಒಂದು ಸ್ಟೆಪ್ ಇಟ್ರೆ ಕೃಷ್ಣ 10 ಸ್ಟೆಪ್ ಇಡ್ತಾನೆ. ಇದು ಈ ವಿಭೀಷಣ ಸ್ಟೋರಿಯಿಂದ ನಾವು ತಿಳಿಯಬೇಕಾದ ವಿಷಯ. ಮತ್ತೆ ನೋಡಿ, ಇದು ಹನುಮಾನ್ ಎಂತ ಮಾಡಿದ ಅಂದ್ರೆ, ಈ ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ. ಹಾಗಾಗಿ ಈ ಥಾಟ್ ನಮ್ಗೆ ಇರಬೇಕು. ಯಾವುದೇ ನಾವು ಮಾಡುವುದು ಕೂಡ ಕೃಷ್ಣನಿಗೋಸ್ಕರ ಮಾಡ್ಬೇಕು. ಇದು ನಾವು ವಿಭೀಷಣ ಮತ್ತೆ ಹನುಮಾನಿಂದ ನಾವು ಕಲಿಬೇಕಾದ ವಿಷಯ. ಮತ್ತೆ ಕೃಷ್ಣ ಇದಕ್ಕೆ ನಮ್ಗೆ ಪೈ ಟು ಪೈ, ಹೇಗಂದ್ರೆ ನಾವೇ ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಹಿಂದೆ ಈಗ ತಂದೆ ಸಾಲ ಮಾಡಿ ಸತ್ರೆ ಮತ್ತೆ ಮಗ ಅದನ್ನು ಎಲ್ಲವನ್ನು ತೀರಿಸ್ಬೇಕಂತ, ಪೈ ಟು ಪೈ ತೀರಿಸ್ಬೇಕು. ಅದೇ ರೀತಿ ನೀವು ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ಅದಕ್ಕೆ ಎಲ್ಲ ನೆನಪಿಟ್ಟು ನಿಮಗೆ ಕೊಡ್ತಾನೆ. ಅಂದ್ರೆ ಅವನಿಗೆ ಹೇಗೆ ಅಂದ್ರೆ, ಸ್ವಲ್ಪ ಮಾಡಿದ್ರೆ ಅವ ಕೃಷ್ಣ ನಿಮಗೆ 100 ಪಟ್ಟು ಜಾಸ್ತಿ ಕೊಡ್ತಾನೆ. ಹಾಗಾಗಿ ಭಕ್ತಿಯಲ್ಲಿ ಯಾವುದು ವೇಸ್ಟ್ ಇಲ್ಲ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ತಂದೆ ಮಗುವಿಗೆ ಧೋತಿ ಹೇಗೆ ಕಟ್ಟುವುದಂತ ತಿಳಿಸ್ತಾ ಇದ್ದಾರೆ.
ಅಲ್ಲಿ ಹೇಳ್ತಾನೆ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಪ್ರಭುಪಾದ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ. ಈಗ ನೋಡಿ, ಒಬ್ಬ ಒಂದು ಮಗ ದೊಡ್ಡದಾಗುವಾಗ ಅವ ಎಂತಾದ್ರು ರಚನೆ ಮಾಡಿದರೆ ಎಲ್ಲರೂ ಹೇಳುವಂಥದ್ದು ಅದು ತಂದೆ ತಾಯಿ ಕಲಿಸಿದ ಪಾಠ. ಕ್ರೆಡಿಟ್ ಪೂರ್ತಿ ತಂದೆ ತಾಯಿಗೆ ಹೋಗ್ತದೆ. ಅದೇ ರೀತಿ ಫಸ್ಟಿಗೆ ನಾವು ಭಕ್ತರಾಗಬೇಕು, ಮತ್ತೆ ನಾವು ಮಕ್ಕಳಿಗೆ ಕಳಿಸ್ಬೇಕು. ಈಗ ನೋಡಿ ಪ್ರೆಸೆಂಟ್ ಸೊಸೈಟಿಯಲ್ಲಿ ಎಲ್ಲ ಈ ಸೋ ಕಾಲ್ಡ್ ಎಜುಕೇಶನ್ ಸಿಸ್ಟಮ್ ಟೋಟಲಿ ಅಂದ್ರೆ, ಈಗ ನನಗೆ ಕೂಡ ಅಂದ್ರೆ ನಾವು ಪುಸ್ತಕ ವಿತರಣೆ ಹೋಗುವಾಗೆಲ್ಲ ಈ ಯಂಗ್ಸ್ಟರ್ಸ್ ಎಲ್ಲ ಟೋಟಲಿ ಅಂದ್ರೆ ಇದು ನಿಮ್ದು ಬೋಗಸ್, ಈ ದೇವರು ಬೋಗಸ್, ನಮ್ದು ಸೈನ್ಸ್ ಕಲಿಬೇಕು, ಇದು ನಾವು ಅಂದ್ರೆ ಈ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಅಂದ್ರೆ ಅವರಿಗೆ ಆ ರೀತಿ 22 ವರ್ಷ ಅವರಿಗೆ ಎಜುಕೇಶನ್ ಸಿಸ್ಟಮ್ ಆ ರೀತಿ ಕೊಡ್ತಾ ಉಂಟು. ಈ ಎಜುಕೇಶನ್ ಸಿಸ್ಟಮ್ ಟೋಟಲಿ ವೇಸ್ಟ್. ವೇಸ್ಟ್ ಅಂದ್ರೆ ನಿಮಗೆ ಇದರಲ್ಲಿ ಇದಕ್ಕೆ ಹೇಳುವಂಥದ್ದು ಕಲೆ, ಆರ್ಟ್, ಇದು ಜ್ಞಾನ ಅಲ್ಲ. ಅದು ನಾವೆಂತ ಭಾವಿಸ್ತೇವೆ, ಈ ನಾವು ಶಾಲಾ ಕಾಲೇಜಲ್ಲಿ ಕಲಿತದ್ದು ಜ್ಞಾನ ಅಂತ ಭಾವಿಸ್ತೇವೆ. ಅಲ್ಲ ಸರ್. ಹಾಗಾಗಿ ನಾವು ನಿಜವಾದ ಎಜುಕೇಶನ್ ನಾವು ತಂದೆ ತಾಯಿ ಕೊಡ್ಬೇಕು ಮಕ್ಕಳಿಗೆ. ತಂದೆ ತಾಯಿ ಮನೆಯ ಮೊದಲ ಪಾಠಶಾಲೆ. ತಂದೆ ತಾಯಿ ಫಸ್ಟಿಗೆ ಭಕ್ತರಾಗಬೇಕು. ಚೈತನ್ಯ ಕೂಡ ಹೇಳುವಂಥದ್ದು ಮೊದಲು ನಾವು ಭಕ್ತರಾಗಬೇಕು, ಮತ್ತೆ ನಾವು ಎಲ್ಲರಿಗೂ ಭಕ್ತಿಯನ್ನು ಕೊಡ್ಬೇಕು. ಹಾಗಾಗಿ ತಂದೆ ತಾಯಿಯ ರೋಲ್ ತುಂಬಾ ಮುಖ್ಯ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರು ನಂದನ ಬಹುಶಾಖಾಯಿ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನ. ಅಂದ್ರೆ ಇಲ್ಲಿ ನಾವು ದೃಢ ಸಂಕಲ್ಪದಿಂದ ಇರಬೇಕು. ನಾವು ದ್ವಂದ್ವದಲ್ಲಿ ಇರಬಾರ್ದು. ದ್ವಂದ್ವ ಅಂದ್ರೆ, ಈಗ ನೀವೆಲ್ಲ ಕ್ಲಾಸ್ ಕೇಳ್ತಾ ಇದ್ದೀರಿ, ಕ್ಲಾಸ್ ಕೇಳಿದ ಮೇಲೆ ಅವರೊಂದು ಇಸ್ಕಾನ್ ಅವರು ಕ್ಲಾಸ್ ಮಾಡಿದ್ದಾರೆ, ಆದ್ರೆ ನಮ್ಗೆ ಅದು ಎಲ್ಲ ನಮ್ಗೆ ಯಾಕೆ ಅದು ಅಂದ್ರೆ ಕೇಳುವ ಬಿಡುವ ಅಷ್ಟೇ. ಅಂದ್ರೆ ಇದಕ್ಕೆ ಹೇಳುವ ದ್ವಂದ್ವ. ದೃಢ ಸಂಕಲ್ಪ ಅಂದ್ರೆ ಎಸ್ ಅವ್ರು ಕ್ಲಾಸ್ ಮಾಡಿದ್ದಾರೆ, ಎಸ್ ನಾನು ಕೂಡ ಸೀರಿಯಸ್ ಆಗ್ಬೇಕು, ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಇದಕ್ಕೆ ಹೇಳುವಂತದ್ದು ದೃಢ ಸಂಕಲ್ಪ. ನಿಮ್ದು ಗೋಲ್ ಇರ್ಬೇಕು. ಹೇಗೆ ಅಂದ್ರೆ ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದೆ, ಈಗ ನಾವು ಸಪೋಸ್ ಒಂದು ಯಾವುದೋ ಒಂದು ಮೆಟ್ರೋ ಸಿಟಿಗೆ ಹೋಗ್ತೇವೆ, ಅಲ್ಲಿ ಆಟೋದಲ್ಲಿ ಕೂತ್ಕೊಳ್ತೇವೆ. ಕೂತ್ಕೊಂಡ ಮೇಲೆ ನಾವು ಹೇಳುವಂತದ್ದು, ರಿಕ್ಷಾದವ ಕೇಳ್ತಾನೆ ಎಲ್ಲಿಗೆ ಅಂತ, ನನಗೆ ಗೊತ್ತಿಲ್ಲ. ನಮ್ಮ ಜೀವನದ ಗುರಿ ಗೊತ್ತಿಲ್ಲ, ನಾವು ಪೂರ್ತಿ ದ್ವಂದ್ವದಲ್ಲಿದ್ದೇವೆ. ಅದು ಕೂಡ ಸರಿ, ಇದು ಕೂಡ ಸರಿ, ಅದು ಕೂಡ ಸರಿ, ಇದು ಕೂಡ ಸರಿ. ಈಗಿರಬಾರ್ದು. ನಾವು ನೋಡಿ, ನಮ್ಮ ಹೇಮೆ ಅಂದ್ರೆ ಗುರಿ, ಎಸ್ ನಾನು ಈ ಜನ್ಮದಲ್ಲಿ ಕೃಷ್ಣನನ್ನು ಫೇಸ್ ಟು ಫೇಸ್ ನೋಡ್ತೇನೆ, ಮುಖತಃ ನೋಡ್ತೇನೆ, ಇದು ನಮ್ಮ ಗುರಿ ಇರಬೇಕು. ಇದಕ್ಕೆ ಎಂತ ಬೇಕು ನಾನು ಮಾಡ್ಲಿಕ್ಕೆ ಸಿದ್ಧ. ಇದಕ್ಕೆ ಹೇಳುವುದು ದೃಢ ಸಂಕಲ್ಪ. ಅರ್ಜುನಲ್ಲಿ ಈ ದೃಢ ಸಂಕಲ್ಪ ಇತ್ತು. ಶ್ರೀ ಭಗವಾನ್ ವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನಾ ತುಷ್ಟ ಸುತ ಪ್ರಜ್ಞಸ್ತದುಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಗೆಗಳು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ಎಂತಂದ್ರೆ ಎಲ್ಲ ಮಾಡುವಂಥದ್ದು ನಮ್ಮ ಮನಸ್ಸು. ಮನಸ್ಸು ಎಂತ ಮಾಡುವಂಥದ್ದು, ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ಇದಕ್ಕೆ ಮಿತಿಯೇ ಇಲ್ಲ, ಎಲ್ಲ ಇಂದ್ರಿಯ ಸುಖ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು. ಮನಸ್ಸಿನಲ್ಲಿ ಫಸ್ಟಿಗೆ ನಮಗೆ ಆ ಬಯಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಆಸೆಗಳನ್ನು ಎಂತಂದ್ರೆ ಇದನ್ನ ನಾವು ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಯಾರು ಇಂದ್ರಿಯ ಸುಖವನ್ನು ತ್ಯಜಿಸ್ತಾನೆ, ಇಂದ್ರಿಯ ಸುಖವನ್ನು ತ್ಯಜಿಸಬೇಕಿದ್ರೆ ನಮಗೆ ಇಂದ್ರಿಯಗಳಿಗೆ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಆಗ ಇಂದ್ರಿಯ ಸುಖಗಳನ್ನು ತ್ಯಜಿಸಬಹುದು. ಅವನ ಮನಸ್ಸು ಪರಿಶುದ್ಧವಾದ, ಯಾರು ಕೃಷ್ಣನಿಗೆ ಇಂದ್ರಿಯಗಳನ್ನು ಸಮರ್ಪಣೆ ಮಾಡ್ತಾನೆ ಮತ್ತೆ ಪರಿಶುದ್ಧ ಆದಾಗ ಆತನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುತ್ತಾನೆ. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ಗೆ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ ನೋಡಿ. ಹಾವಿನಿಂದ ಸಾಯಿಸ್ಲಿಕ್ಕೆ ನೋಡಿದ, ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ನೀರಿನಲ್ಲಿ ಹಾಕ್ಲಿಕ್ಕೆ ನೋಡಿದ, ಆನೆಯಿಂದ ತುಳಿಲಿಕ್ಕೆ ನೋಡಿದ. ಆದ್ರೂ ಕೂಡ ಅವರು ಟೋಟಲ್ ಆಗಿ ದಿವ್ಯ ಪ್ರಜ್ಞೆಯಲ್ಲಿ ಇದ್ದಾರೆ, ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇದ್ದಾರೆ. ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಅದೇ ನಾವು ಕೂಡ ಆ ಪ್ರಜ್ಞೆಯಲ್ಲಿ ಇರಬೇಕು. ಎಸ್, ಇದು ಪ್ರಭುಪಾದ್.
ನೋಡಿ, ಇದು ಪ್ರಭುಪಾದ್, ಇದು ವೃಂದಾವನದಲ್ಲಿ ರಾಧಾ ದಾಮೋದರ್ ಟೆಂಪಲ್ ಅಂತ. ನಾನು ಎವ್ರಿ ಇಯರ್, ಈ ಸಲ ಮಾಡಲಿಲ್ಲ ಯಾಕೆಂದ್ರೆ ಕೊರೋನಾ ಬಂದಿತ್ತು. ಎವ್ರಿ ಇಯರ್ ನಾವು ಯಾತ್ರಾ ಮಾಡ್ತೇವೆ, ಮತ್ತೆ ನಾನೇ ಎಲ್ಲರನ್ನು ಕೊಂಡೋಗುವಂಥದ್ದು. ಹಾಗಾಗಿ ನೆಕ್ಸ್ಟ್ ಇಯರ್ ನೋಡುವ, ಅಕ್ಟೋಬರಲ್ಲಿ, ಯೂಶಲಿ ಅಕ್ಟೋಬರಲ್ಲಿ ಹೋಗುವಂಥದ್ದು. ಆಗ ನಿಮಗೆ ಈ ವೃಂದಾವನದಲ್ಲಿ ರಾಧಾ ದಾಮೋದರ್ ಟೆಂಪಲ್ ತೋರಿಸ್ಬೋದು. ಯಾಕೆಂದ್ರೆ ಈ ರಾಧಾ ದಾಮೋದರ್ ಟೆಂಪಲ್ ನಮಗೆ ಇಸ್ಕಾನ್ ಅವರಿಗೆ ಮೇನ್ ಎಂತಂದ್ರೆ ಅಲ್ಲಿಂದಲೇ ಈ ಮೂವ್ಮೆಂಟ್ ಸ್ಟಾರ್ಟ್ ಆದದ್ದು. ಪ್ರಭುಪಾದ್ 1955ರಿಂದ 65 ತನಕ ಅಲ್ಲಿ ಇತ್ತು ಈ ಪುಸ್ತಕ ಬರ್ತದ್ದು. ಮತ್ತೆ ಅಲ್ಲಿಂದ 65ಕ್ಕೆ ಅವರು ಅಮೆರಿಕಕ್ಕೆ ಹೋದದ್ದು. ಹಾಗಾಗಿ ಅವರ ಎಲ್ಲ ಪ್ರಿಪರೇಷನ್ ಆದದ್ದು ಅಲ್ಲಿ ಅಂತಂದ್ರೆ ಅವರು ಟೋಟಲ್ ಆಗಿ ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇತ್ತು. ಎಂತ ಇರ್ಲಿಲ್ಲ, ₹1 ಇರ್ಲಿಲ್ಲ. ಅಂದ್ರೆ ಡೈಲಿ ಆಗಿ ವೃಂದಾವನದಲ್ಲಿ ಹೀಗೂ ಕೂಡ ಟ್ರೆಡಿಷನ್ ಉಂಟು. ಅಂದ್ರೆ ಯಾರ ಹತ್ರ ಹೋಗಿ ನೀವು ಭಿಕ್ಷೆ ಬೇಡಿದ್ರೆ ನಿಮ್ಗೆ ಕೊಡ್ತಾರೆ. ಅದೇ ರೀತಿ ಪ್ರಭುಪಾದ ಎಂತ ಮಾಡ್ತಾ ಇದ್ದಾರೆ ಅಂದ್ರೆ, ಹೋಗಿ ಅಲ್ಲಿ ಅವ್ರ ಹತ್ರ ಅಂದ್ರೆ ಮಧುಕರಿ ದಿವಸಕ್ಕೆ ಎಷ್ಟು ಅಂದ್ರೆ ಸ್ವಲ್ಪ ತಿಂತಾ ಇದ್ರು ಪ್ರಭುಪಾದ್. ದಿವಸ ಒಂದು ಹೊತ್ತು ಹೋಗಿ ಬೇಡ್ತಾ ಇದ್ರು, ಅವ್ರು ಕೊಡ್ತಾ ಇದ್ರು, ಮತ್ತೆ ತಿಂತಾ ಇದ್ರು. ಈ ರೀತಿ ಪ್ರಭುಪಾದ್ ಮಾಡ್ತಾ ಇದ್ರು. ಹಾಗಾಗಿ ಇದು ಆ ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಮಾತ್ರ ಸಾಧ್ಯ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಾತೇಷು ಉಪಜಾಯತೆ, ಸಂಗ ಸಂಜಯತೆ ಕಾಮ, ಕಾಮ ಕ್ರೋಧ ಅಭಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂಥ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಫಸ್ಟಿಗೆ ನಮಗೆ ಇಂದ್ರಿಯ ವಸ್ತುಗಳ ಕುರಿತು ನಾವು ಫಸ್ಟಿಗೆ ಚಿಂತನೆ ಮಾಡುವಂಥದ್ದು, ಮತ್ತೆ ಆಸಕ್ತಿ. ಫಸ್ಟಿಗೆ ಚಿಂತನೆ, ಮತ್ತೆ ನಮಗೆ ಅದು ಬೇಕು 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 ಬೇಕು, ಮತ್ತೆ ಈ ಆಸಕ್ತಿಯಿಂದ ಕಾಮ. ಪ್ರಭುಪಾದ ಹೇಳಿದ್ರೆ ಕಾಮದಲ್ಲಿ ಫಸ್ಟಿಗೆ ಈ ಸೆಕ್ಸ್ ಅಂತೆ, ಉಳಿದದ್ದು ತುಂಬಾ ಉಂಟು ಕಾಮದಲ್ಲಿ, ಬೇರೆ ಬೇರೆ ಕ್ಯಾಟಗರಿ ಉಂಟು, ಆದ್ರೆ ಸೆಕ್ಸ್ ಫಸ್ಟ್ ಪ್ರಿಡಾಮಿನೇಷನ್. ಹಾಗಾಗಿ ಇದು ಇಚ್ಛೆ ಬರ್ತದೆ, ಮತ್ತೆ ಕಾಮದಿಂದ ಕ್ರೋಧ ಆಗ್ತದೆ. ಈ ರೀತಿ ಒಂದಕ್ಕೆ ಒಂದು ಕನೆಕ್ಷನ್. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹ ಉಂಟಾಗ್ತದೆ, ಸಮೋಹದ ಸ್ಮೃತಿ ಭ್ರಮೆ ಉಂಟಾಗ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗ್ತದೆ, ಬುದ್ಧಿನಾಶವಾದ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಕ್ರೋಧದಿಂದ ಸಮೋಹ, ಬೇಕು 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 ಅನ್ನೋದು, ಸಮೋಹದಿಂದ ಸ್ಮೃತಿ ಭ್ರಮೆ, ನಮ್ದು ಸ್ಮೃತಿ ಭ್ರಮೆ ಉಂಟಾಗ್ತದೆ, ಮತ್ತೆ ಸ್ಮೃತಿ ಭ್ರಮೆ ಬುದ್ಧಿನಾಶವಾಗ್ತದೆ, ಬುದ್ಧಿನಾಶವಾದ ಮನುಷ್ಯ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಪತನ ಮುಳುಗುತ್ತಾನೆ. ನೋಡಿ, ಫಸ್ಟಿಗೆ ಇಂದ್ರಿಯ ವಸ್ತು, ಮತ್ತೆ ಆಸಕ್ತಿ, ಮತ್ತೆ ಕಾಮ, ಕ್ರೋಧ, ಭ್ರಮೆ, ಮತ್ತೆ ಸ್ಮರಣೆಯ ವಿಸ್ಮಯ, ಮೆಮೊರಿ ಲಾಸ್, ಬುದ್ಧಿನಾಶ, ಮತ್ತೆ ಪತನ. ಅಧ್ಯಾಯ ಸಾರಾಂಶ: ಅರ್ಜುನ ಆಕ್ಷೇಪಣೆ ಕೃಷ್ಣನ ಪರಿಹಾರಗಳು. ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ? ಸಹಾನುಭೂತಿ. ನಾವು ದೇಹವಲ್ಲ, ಕೃಷ್ಣ ಹೇಳುವಂಥದ್ದು ಉತ್ತರ. ಸಂತೋಷವಿಲ್ಲ, ಅದಕ್ಕೆ ಹೇಳ್ತಾನೆ, ನೀನು ಗೆದ್ದರೆ ರಾಜ್ಯವನ್ನು ಮಾಡ್ತೀಯ, ಸೋತ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಪಾಪ ಚಟುವಟಿಕೆಗಳ ಭಯ, ಭಕ್ತಿ ಚಟುವಟಿಕೆಗಳು ಯಾವುದೇ ಪಾಪವಿಲ್ಲ. ಕೃಷ್ಣ ಹೇಳ್ತಾನೆ, ನನ್ನ ಎದುರು ಅವರೆಲ್ಲರೂ ಸಾಯುವ ಕಾರಣ ಅವರೆಲ್ಲರೂ ವೈಕುಂಠಕ್ಕೆ ಹೋಗ್ತಾರೆ, ಹಾಗಾಗಿ ನೀನು ಟೆನ್ಷನ್ ಮಾಡಬೇಡ. ಕುಟುಂಬ ಸಂಪ್ರದಾಯ ನಾಶ, ವರ್ಣಶಂಕರನ್ನು ತಡೆಯಲು ಆದರ್ಶ ಪ್ರಾಯರಾಗಿಲ್ಲ. ಅಂದ್ರೆ ವರ್ಣಶಂಕರ ಅಂದ್ರೆ ಈಗ ತಂದೆ ತಾಯಿ ಇಲ್ಲದಿದ್ರೆ ಮಕ್ಕಳೆಲ್ಲ ಟೋಟಲ್ ಎಂತ ಹೇಳೋದು, ಕೆಟ್ಟ ದಾರಿಗೆ ಹೋಗ್ತಾರೆ. ಹಾಗಾಗಿ ಅದನ್ನು ನಾವು ನಿಲ್ಲಿಸಬೇಕು. ನಿರ್ಣಯ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ. ಯಾವ್ದೋ ಪ್ರಶ್ನೆಯಲ್ಲಿ ಕೇಳಬಹುದು, ದಯವಿಟ್ಟು. ಹರೇ ಕೃಷ್ಣ. ಪ್ರಭುಜಿ, ಇವರು ಪ್ರವೀಣ್ ಮತ್ತೆ ಸ್ವರ್ಣಲತಾ ಅನ್ನೋರು ನಿಮ್ಮ ಕ್ಲಾಸ್ ನ ಮಾಡ್ಬೇಕಾದ್ರೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ಮ್ಯೂಟ್ ಮಾಡಿ ಅವರು. ಪ್ರವೀಣ್ ಅವರು. ಎಸ್, ಹರೇ ಕೃಷ್ಣ. ಪ್ರವೀಣ್ ಅವರು ಇಲ್ವಾ? ಓಕೆ. ಇಲ್ಲ. ಸ್ವರ್ಣಲತಾ, ಎಸ್, ಅವರು ಕೂಡ ಇಲ್ವಾ? ಓಕೆ. ನೆಕ್ಸ್ಟ್ ನಾಗಾರ್ಜುನ ಪಿ. ಅನ್ಮ್ಯೂಟ್ ಮಾಡಿ. ಗುರುಜಿ, ಹರೇ ಕೃಷ್ಣ. ಹೇಳಿ ಸರ್, ಹೇಳಿ. ಕೃಷ್ಣ ಭಗವಾನ್ ಆಗಿದ್ದ 6 ಗುಣಗಳು ಹೇಳಿದ್ರಲ್ಲ, ಅದು 3ನೇದು ಇನ್ನೊಂದ್ಸತಿ ಹೇಳ್ತೀರಾ? ಫಸ್ಟಿಗೆ ಫೇಮಸ್, ಕೃಷ್ಣ ಫೇಮಸ್ ಎಲ್ಲಾ ಸಮಯದಲ್ಲಿ ಅನ್ನೋದು. ಹೌದೌದು, ಕೃಷ್ಣ ಫೇಮಸ್ ಅಂದ್ರೆ ಈ 4ನೇ ಅಧ್ಯಾಯದಲ್ಲಿ ಬರ್ತಾನೆ. ಕೃಷ್ಣ ಹೇಳ್ತಾನೆ, ನಾನು ಇದಕ್ಕಿಂತ ಮುಂಚೆ ವಿವಸ್ವಾನಿಗೆ, ಸೂರ್ಯದೇವರಿಗೆ ಹೇಳಿದೆ. ಅದು ಎಷ್ಟೋ ಕೋಟಿ ವರ್ಷದ ಹಿಂದೆ. ಕೃಷ್ಣ ಆಗ ಕೂಡ ಫೇಮಸ್, ಕೃಷ್ಣ ಈಗ ಕೂಡ ಫೇಮಸ್, ಕೃಷ್ಣ ಮುಂದೆ ಕೂಡ ಫೇಮಸ್.
ಎಸ್ ತಿಳಿದ ಸರ್. ಅದಕ್ಕೆ ಏನಂತ ಅದು ಒಂದು ಪದ ಉಪಯೋಗಿಸಿದ್ರಿ? ಐಶ್ವರ್ಯ ಸಮಗ್ರ ವೀರ್ಯ ಯಶಶ ಯಶ 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 ಅಂದ್ರೆ ಫೇಮಸ್ ಯಶ. ಅದಾದ್ಮೇಲೆ ಶ್ರಿಯ ಶ್ರಿಯ ಅಂದ್ರೆ ಸೌಂದರ್ಯ, ಜ್ಞಾನ, ವೈರಾಗ್ಯ. ಅಲ್ಲ ಶ್ರಿಯ 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 ಅಂದ್ರೆ ಸೌಂದರ್ಯ, ಬ್ಯೂಟಿ. ಆಮೇಲೆ ಜ್ಞಾನ ನಾಲೆಡ್ಜ್, ವೈರಾಗ್ಯ ರಿನೌನ್ಸಿಯೇಷನ್. ಓಕೆ, ಎಸ್. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಎಸ್, ನಿನ್ನೆದು ಯಾವ್ದು ಪ್ರಶ್ನೆ ಉಂಟಲ್ಲ ಮಮತಾ, ಅದನ್ನ ಹೇಳಿ, ಓದಿ ಎಂತ. ಓಕೆ, ಒಂದ್ ನಿಮಿಷ. ಲೇಪಾಕ್ಷಿ ಅವರಿಂದ ಪ್ರಶ್ನೆ ಇರೋದು. ಗುರುಜಿ ಹೇಳಿದರು ಭಕ್ತಿ ದೊಡ್ಡದು ಅಂತ. ನನಗೊಂದು ಪ್ರಶ್ನೆ ಇದೆ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಭಗವಂತ ಇರುವಾಗ ರಾಕ್ಷಸರು ಹೇಗೆ ಇರಲು ಸಾಧ್ಯ? ಅವರಲ್ಲಿ ಭಗವಂತ ಇಲ್ಲವ? ಹಾಗಾದರೆ ಭಗವಂತ ಇಲ್ಲದಿರೋ ಜಾಗನೂ ಇದೆಯಾ? ಚಿಕ್ಕವಳಿದ್ದಾಗದಿಂದ ನನಗೆ ಆಧ್ಯಾತ್ಮದ ಒಲವು ಹೆಚ್ಚು. ಮತ್ತೆ ಪ್ರಶ್ನೆ ಇನ್ನೊಂದು, ಪ್ರಪಂಚದಲ್ಲಿ ಕೆಟ್ಟದಕ್ಕೂ ಸಮಾನ ಪುರಸ್ಕಾರ ಇದೆಯಾ? ಒಂದು ವೇಳೆ ಇಲ್ಲ ಅನ್ನೋದಾಗಿದ್ರೆ ಭಗವಂತ ಒಂದೇ ಕ್ಷಣದಲ್ಲಿ ಕೆಟ್ಟದರ ನಾಶ ಮಾಡಬಹುದಿತ್ತು. ಹಾಗೆ ಮಾಡಿಲ್ಲ ಅಂದರೆ ಭಗವಂತನ ವಿರೋಧ ಇಲ್ಲ ಅಂತಾನ? ನೋಡಿ, ಈ ಪ್ರಶ್ನೆ ಫಸ್ಟಿಗೆ ಒಂದ್ ನಿಮಿಷ ಲೈನ್ ಬೈ ಲೈನ್ ನೋಡ್ಬೋದು ಎಲ್ಲ. ಫಸ್ಟ್ ಒನ್ ಹೇಳ್ತೀನಿ. ನನಗೊಂದು ಪ್ರಶ್ನೆ ಇದೆ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಭಗವಂತ ಇರುವಾಗ ರಾಕ್ಷಸರು ಹೇಗೆ ಇರಲು ಸಾಧ್ಯ? ಎಸ್, ನೋಡಿ, ಈಗ ಹೇಗಂದ್ರೆ ಕೃಷ್ಣ ಎಲ್ಲ ಕಡೆ ಇದ್ದಾನೆ, ಆದ್ರೆ ಈಗ ನಮ್ಗೆ ಅದು ಕಾಣುವುದಿಲ್ಲ, ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ. ಕೃಷ್ಣ ರಾಕ್ಷಸರಲ್ಲಿ ಕೂಡ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಸತ್ಯಯುಗದಲ್ಲಿ ಒಂದು ಹಿರಣ್ಯಕಶಿಪು ಇದ್ದ, ತ್ರೇತಾಯುಗದಲ್ಲಿ ಒಂದು ರಾವಣ ಇದ್ದ, ದ್ವಾಪರಯುಗದಲ್ಲಿ ಒಂದು ಕಂಸ ಇದ್ದ. ಈಗ ಎಲ್ಲರೂ ಕೃಷ್ಣನ ವೈದಿಕ, ಅಂದ್ರೆ ಎಲ್ಲರಿಗೂ ಅಸೂಯೆ. ಎಲ್ಲರೂ ನಾವು ಆಕ್ಚುಲಿ ಕೃಷ್ಣನ ತಗೊಳ್ಳಿದ್ರೆ ನಾವು ಕೂಡ ಆ ಕ್ಯಾಟಗರಿ ಬರ್ತೇವೆ. ಅಂದ್ರೆ ಕೃಷ್ಣ ಎಲ್ಲರ ಹೃದಯದಲ್ಲಿ, ರಾಕ್ಷಸರ ಹೃದಯದಲ್ಲಿ, ಇರುವ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಕೃಷ್ಣ ಇದ್ದಾನೆ ಪರಮಾತ್ಮನಾಗಿ. ಆದ್ರೆ ಅವ ಆಕ್ಟಿವ್ ಇಲ್ಲ. ಹೇಗಂದ್ರೆ ಭಕ್ತರ ಹೃದಯದಲ್ಲಿ ಕೃಷ್ಣ ಪೂರ್ತಿ ಆಕ್ಟಿವ್, ನಮ್ಗೆ ಗೈಡೆನ್ಸ್ ಮಾಡ್ತಾ ಬರ್ತಾನೆ. ಆದ್ರೆ ಅಲ್ಲಿ ಅವ ಆಕ್ಟಿವ್ ಇಲ್ಲ, ಸುಮ್ಮನೆ ಇದ್ದಾನೆ. ಯಾಕೆ ಆಕ್ಟಿವ್ ಇಲ್ಲ? ಯಾಕೆಂದ್ರೆ ಅವರಿಗೆ ಕೃಷ್ಣ ಬೇಡ, ಅವ್ರು ಕೃಷ್ಣನ ದೂರ ಮಾಡಿದ್ದಾರೆ. ಹೇಗಂದ್ರೆ ಸಪೋಸ್ ನಮ್ಮ ತಂದೆ ನಾವು ತಂದೆದು ಮಾತು ಕೇಳಲೇ ಇಲ್ಲ ಸಣ್ಣದಿಂದ, ಮತ್ತೆ ತಂದೆ ನಮ್ಗೆ ಎಂತಾದ್ರು ಇದು ಮಾಡ್ತಾರ? ಇಲ್ಲ. ಅವ್ರು ಕೂಡ ನಮ್ಮನ್ನು ಕ್ಯಾರ್ ಮಾಡೋದಿಲ್ಲ. ಆದ್ರೆ ನಮ್ಮ ಮಗ ಅಂತ ಗೊತ್ತಿರ್ತದೆ, ಅದು ಕೂಡ ನಮ್ಮ ಜೀವನ ಪೂರ್ತಿ ಅವರ ಮಾತು ಕೇಳಿಲ್ಲ, ಅವ್ರಿಗೆ ಟೋಟಲ್ ರಿವೋಲ್ಟ್ ಆದದ್ದು, ನಾವು ಕೇಳ್ತಾರ? ಇಲ್ಲ. ಎಸ್, ನೆಕ್ಸ್ಟ್ ಪಾಯಿಂಟ್ ಹೇಳಿ ಮಾತಾಜಿ. ಓಕೆ, ಹಾಗಂದರೆ ಅಂದ್ರೆ ಇದ್ರ ಕಂಟಿನ್ಯೂಷನ್. ಹಾಗಾದ್ರೆ ಭಗವಂತ ಇಲ್ಲಿದಿರೋ ಜಾಗನೂ ಇದೆಯಾ? ಇಲ್ಲಿ ಇಲ್ಲದ ಜಾಗ ಎಲ್ಲ ಜಾಗದಲ್ಲಿ ಇದ್ದಾನೆ, ಅದು ನಮಗೆ ಕಾಣುದಿಲ್ಲ. ನಮಗೆ ಕಾಣುದಿಲ್ಲ ಮಾತ್ರಕ್ಕೆ. ಹೇಗಂದ್ರೆ ನಾನಲ್ಲಿ ಹೇಳಿದೆ ನಮಗೆ ಉತ್ತರ, ಪ್ರತ್ಯಕ್ಷ ಪ್ರಮಾಣ. ನಾವು ನೋಡಿದನ್ನು ಮಾತ್ರ ನಾವು ನಂಬ್ತೇವೆ, ಇದು ನಮ್ಮ ಮೂರ್ಖತನ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ಕಾರಣೋದಕಶಾಹಿ ವಿಷ್ಣು, ಕಾರಣೋದಕಶಾಹಿ ವಿಷ್ಣು ಅವನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿಯಾಗ್ತದೆ. ಮತ್ತೆ ಈ ಎಲ್ಲ ಪ್ರಮಾಣದಲ್ಲಿ ಗರ್ಭೋದಕಶಾಹಿ ವಿಷ್ಣು ಅಲ್ಲಿ ಇರ್ತಾನೆ. ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿಂದ ಬರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮನಾಗಿ ಎಲ್ಲರ ಇದ್ದಾನೆ. ಆದ್ರೆ ಎಂತಂದ್ರೆ ನಮಗೆ ಇದು ಕಾಣುವುದಿಲ್ಲ. ವಿಷಯ ಎಂತಂದ್ರೆ ನಮಗೆ ಕಾಣುವುದಿಲ್ಲ ಮಾತ್ರಕ್ಕೆ ಕೃಷ್ಣ ಇಲ್ಲ ಅಂತಲ್ಲ, ಕೃಷ್ಣ ಇದ್ದಾನೆ. ಎಸ್, ನೆಕ್ಸ್ಟ್ ಪ್ರಶ್ನೆ ಹೇಳಿ. ಪ್ರಪಂಚದಲ್ಲಿ ಕೆಟ್ಟದಕ್ಕೂ ಸಮಾನ ಪುರಸ್ಕಾರ ಇದೆಯಾ? ಒಂದು ವೇಳೆ ಇಲ್ಲ ಅನ್ನೋದಾಗಿದ್ರೆ ಭಗವಂತ ಒಂದೇ ಕ್ಷಣದಲ್ಲಿ ಕೆಟ್ಟವರ ನಾಶ ಮಾಡಬಹುದಿತ್ತು. ಹಾಗೆ ಮಾಡಿಲ್ಲ ಅಂದರೆ ಭಗವಂತನ ವಿರೋಧ ಇಲ್ಲ ಅಂತಾನ? ನೋಡಿ, ಕೆಟ್ಟದಕ್ಕೆ ಪುರಸ್ಕಾರ ಉಂಟು. ನೀವು ಈ ಭಾಗವತಮಲ್ಲಿ 6ನೇ ಸ್ಕಂದ ಓದಿ, ನೀವು 10 ದಿವಸ ಮಲಗುವುದಿಲ್ಲ. ಅಂದ್ರೆ ನಾವು ಈಗ ನಮ್ಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರೋದಕ್ಕೆ ನಮ್ಗೆ ಎಂತ ಪನಿಷ್ಮೆಂಟ್ ಅಂತ. ಅಲ್ಲಿ ಸಿವಿಯರ್ ಅಂದ್ರೆ ಯಾತನಾ ಶರೀರದಲ್ಲಿ ನಮ್ಗೆ ಸಿವಿಯರ್ ಪನಿಷ್ಮೆಂಟ್ ಉಂಟು. ಮಾಡಿದಕ್ಕೆ ಪ್ರಭುಪಾದ ಹೇಳ್ತಾರೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು. ಈಗ ಸಿಗ್ಲಿಕ್ಕಿಲ್ಲ, ಆದ್ರೆ ಸಿಗ್ತದೆ. ಭಾಗವತ ಓದಿದ್ರೆ ನೀವು 10 ದಿವಸ ನಿಮ್ಗೆ ನಿದ್ದೆ ಬರ್ಲಿಕ್ಕಿಲ್ಲ, ಅಂದ್ರೆ ಅಷ್ಟು ಪನಿಷ್ಮೆಂಟ್ ಉಂಟು. ಎಸ್,
ಓಕೆ, ಅಷ್ಟೇ ಗುರುಜಿ. ಎಸ್, ಓಕೆ. ಹರೇ ಕೃಷ್ಣ. ಪ್ರಭುಜಿ ಚಾರ್ಟ್ ಅಲ್ಲಿ ಒಂದು ಕ್ವಶನ್ ಇದೆ. ಹೌದು ನೋಡಿ, ಇಲ್ಲಿ ಒಂದು ಚಾಟಲ್ಲಿ ಪ್ರಶ್ನೆ. ಹರೇ ಕೃಷ್ಣ ಗುರುಜಿ, ನನ್ನಲ್ಲಿ ಒಂದು ಪ್ರಶ್ನೆ ಉಂಟು. ನೀವು ದೇಹಕ್ಕೆ ಸಾವು ಇದೆ ಆದ್ರೆ ಆತ್ಮಕ್ಕೆ ಸಾವು ಇಲ್ಲ ಅಂತ ಹೇಳಿದಿರಿ. ಹಾಗಾಗಿ ಸತ್ತವರ ಎಲ್ಲರ ಆತ್ಮವು ಸಾವಿಲ್ಲದೆ ಹಾಗೆ ಇರುತ್ತದೆ. ಹೌದು, ಆತ್ಮಕ್ಕೆ ಸಾವಿಲ್ಲ. ನಾವು ಹೇಳೋದಲ್ಲ, ಕೃಷ್ಣ ಹೇಳುವಂತದ್ದು. ಕೃಷ್ಣ ಹೇಳಿದ ಮೇಲೆ ಅದು ಪ್ರಪೋಸ್ ಹೇಳ್ತಾರೆ, ವಿ ವಾಂಟ್ ಫ್ಯಾಕ್ಟ್. ಕೃಷ್ಣ ಹೇಳಿದಾನೆ, ಎಸ್, ಒಪ್ಪಿಕೊಳ್ಳುವಂಥದ್ದು. ಹಾಗಾಗಿ ಆತ್ಮ ನಮ್ಮ ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಯಾಕೆಂದ್ರೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಾವು ದೇಹದ ಭಾವನೆ ಇದ್ರೆ ನಮ್ಗೆ ಇದು ತಿಳಿಯುವುದಿಲ್ಲ. ನಾವು ಆತ್ಮ ನೆಲೆಗೆ ಬರ್ಬೇಕು. ಆಮೇಲೆ ಪ್ರಭುಜಿ, why we always see people doing good face lot of difficulties in life when compared to the people who are doing bad work? ನೋಡಿ, ಫಸ್ಟಿಗೆ ನಮಗೆ ಗುಡ್ ಅಂತ ಗೊತ್ತಾಗಬೇಕು. ನನಗೆ ಸ್ಟಾರ್ಟಿಂಗ್ ಹೇಳಿದ್ದೇನೆ, ಅರ್ಜುನ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಅಂದ್ರೆ ಸುಳ್ಳು ಹೇಳ್ಬಾರ್ದು, ಇದೆಲ್ಲ ನಾವು ಗುಡ್ ಅಂತ ಎಣಿಸಿದ್ದೇವೆ. ನಮಗೆ ಫಸ್ಟಿಗೆ ಗುಡ್ ಅಂತಂದು ಗೊತ್ತಾಗಬೇಕು. ನಮ್ಗೆ ಗುಡ್ ಅಂತಂದು ಗೊತ್ತಾಗದೆ ನಮ್ಗೆ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಅದು ಎಲ್ಲದಕ್ಕೂ ಸಲ್ತದೆ. ಅದೇ ರೀತಿ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣನನ್ನು ಪ್ಲೀಸ್ ಮಾಡಿದ್ರೆ ಎಲ್ಲವನ್ನು ಪ್ಲೀಸ್ ಮಾಡಿದ್ರೆ. ಹಾಗಾಗಿ ಗುಡ್ ಅನ್ನೋದು ಕೃಷ್ಣ ಪ್ರಜ್ಞೆ. ಹಾಗಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ನಾವು ಹೇಳ್ತಾ ಇದ್ದೇವೆ. ನಮಗೆ ಫಸ್ಟ್ ಗುಡ್ ಅಂತ ಗೊತ್ತಾಗ್ಬೇಕು, ಮತ್ತೆ ನಮಗೆ ಬ್ಯಾಡ್ ಅಂತ ಗೊತ್ತಾಗ್ತದೆ. ಹಾಗಾಗಿ ನಿಮ್ಮ ಪ್ರಕಾರ ಯಾವ್ದು ಗುಡ್ಡು, ಅದು ಗುಡ್ ಅಲ್ಲ. ಗುಡ್ ಅನ್ನೋದು ಕೃಷ್ಣ ಪ್ರಜ್ಞೆ. ಎಸ್, ಆತ್ಮ ನಾಶವಾಗುವಲ್ಲದು, ಅದಕ್ಕೆ ಎಂತವೂ ಅಂಟಿಕೊಳ್ಳುವುದಿಲ್ಲ. ಆದರೆ ಇಂದಿನ ಸುಖ ದುಃಖಗಳಿಗೆ ಇಂದಿನ ಸಂಚಿತ ಕರ್ಮ ಕಾರಣವಂತೆ ಅದು ಹೇಗೆ ಆತ್ಮ ಅದನ್ನು ಕ್ಯಾರಿ ಮಾಡುದು. ಹೌದು, ಲೇಟರ್ ಚಾಪ್ಟರ್ ಅಲ್ಲಿ ಬರ್ತದೆ, ನಿಮ್ಮ ಮನಸ್ಸಲ್ಲಿ ಯಾವುದುಂಟು ಸ್ಮರಣೆ, ಆ ಸ್ಮರಣೆಯನ್ನು ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಎಸ್, ಸಾರಿ Prabhuji, could you please explain how each transition in 62 and 63 shlokas interlinked? ಇಂಟರ್ಲಿಂಕ್ ಅಂದ್ರೆ ಕಾಮ ಒಂದು ಬಂದ್ರೆ ಉಳಿದೆಲ್ಲ ಬರ್ತದೆ. ಪ್ರಭುಪಾದ ಹೇಳಿದ್ರೆ ಆಲ್ ಆರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಫಸ್ಟ್ ಕಾಮ ಬರ್ಬೇಕಂತೆ, ಮತ್ತೆ ಕ್ರೋಧ, ಮದ, ಲೋಭ, ಮತ್ಸರ ಇದೆಲ್ಲ ಬರ್ತದೆ. ಅದು ಒಂದಕ್ಕೆ ಒಂದು ರಿಲೇಟೆಡ್. ಆಮೇಲೆ ಪ್ರಭುಜಿ, how to control ಇಂದ್ರಿಯಾಸ್ ಅಂಡ್ ಕರ್ಮ, ಪ್ಲೀಸ್ ಎಕ್ಸ್ಪ್ಲೈನ್ ಲಾಂಗ್ ನೋಟ್ಸ್. ಇಂದ್ರಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಿಂಪಲ್, ಅದರಲ್ಲಿ ಏನು ಕಷ್ಟ ಇಲ್ಲ. ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಯಾವಾಗ ಇಂದ್ರಿಯಗಳನ್ನು ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತೇವೆ, ಆಗ ಇಂದ್ರಿಯಗಳು ತನ್ನ ತಾನೇ ಹತೋಟಿಯಲ್ಲಿ ಬರ್ತದೆ. ಅದಕ್ಕೆ ಮ್ಯಾಜಿಕ್ ಇಲ್ಲ. ಆಮೇಲೆ ಪ್ರಭುಜಿ, ಐ ಹ್ಯಾವ್ ಸೀನ್ ಮೈ ಪೇರೆಂಟ್ಸ್ ಸರ್ವಿಂಗ್ ಪೀಪಲ್ and also I have helped needy, but they are at every stage facing difficulties in life. Why? ಇದು ಎಂತಂದ್ರೆ, ಈ ಹೆಲ್ಪ್ ಮಾಡುವಂಥದ್ದೆಲ್ಲ ಪುಣ್ಯ ವಿಷಯ, ಅದು ಇಲ್ಲಿ ಬರುವುದಿಲ್ಲ ಕೃಷ್ಣನಿಗೆ. ಇದು ಅಂದ್ರೆ ಅದು ಟೋಟಲಿ ಡಿಫ್ರೆಂಟ್. ಅದಕ್ಕೆ ಹೇಳಿದ್ರು ನಮ್ಗೆ ಎಂತ ಅಂತ ಗುಡ್ ಗೊತ್ತಾಗ್ಬೇಕು. ನಾವು ಈಗ ಅಂದ್ರೆ ಉಪಧರ್ಮವನ್ನು ಗುಡ್ ಅಂತ ಹೇಳಿದ್ದೇವೆ. ಈ ಉಪಧರ್ಮ ಗುಡ್ ಅಲ್ಲ, ಅದು ಪುಣ್ಯದ ಕೆಲಸ. ಪುಣ್ಯ ಬೇರೆ, ಪಾಪ ಬೇರೆ, ಅಕರ್ಮ ಬೇರೆ. ಕೃಷ್ಣನೆಲ್ಲ ಬರುವಂಥದ್ದು ಅಕರ್ಮದಲ್ಲಿ. ಅದು ಲೇಟರ್ ಚಾಪ್ಟರ್ ಹೇಳ್ತೇನೆ. ಎಸ್, ಈಗ ಇಲ್ಲಿವರೆಗೆ ಮಾಡುವ, ಅದನ್ನು ನಿಲ್ಲಿಸುವ. ಪ್ರಭುಜಿ, ಒಂದ್ಸಲ ಲಾಸ್ಟ್ ಎಲ್ಲರಿಗೂ ಯಾವ್ದು ಬುಕ್ ರೆಫರ್ ಮಾಡ್ಬೇಕು ಭಗವದ್ಗೀತಾ ಅಂತ ಹೇಳ್ಬಿಡಿ ಪ್ರಭುಜಿ. ಅದ್ ಕ್ವಶನ್ ಕೇಳ್ತಾ ಇದಾರೆ, ಚಾಟ್ ಅಲ್ಲೂ ಕೇಳ್ತಾ ಇದಾರೆ. ನೋಡಿ, ಎಲ್ಲರೂ ಈ ನಿಮ್ ಲಿಂಕ್ ಕಳಿಸಿ ಅವ್ರಿಗೆ ಗ್ರೂಪ್ ಅಲ್ಲಿ ಪರ್ಚೇಸ್ ಮಾಡಿ. ಎಲ್ಲರೂ ಭಗವದ್ ಯಥಾರೂಪ ನಾವು ಪುಸ್ತಕ ಕೊಡ್ತೇವೆ ಅವರಿಗೆ. ಸೆಟ್ 3 ಪುಸ್ತಕ ಬರ್ತದೆ. ಎಸ್, ಅವರಿಗೆ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸಿ. ನೋಡಿ, ಒಂದು ಭಗವದ್ಗೀತೆ ಯಥಾರೂಪ ನಾವು ಪುಸ್ತಕ ಕೊಡ್ತೇವೆ, ಮತ್ತೆ ಆತ್ಮ ಸಾಕ್ಷಾತ್ಕಾರ, ಮತ್ತೆ ಪರಿಪೂರ್ಣ ಪ್ರಶ್ನೆ, ಪರಿಪೂರ್ಣ ಉತ್ತರ, ಮತ್ತೆ ಜಪ ಬೀಡ್ಸ್. ಈ 3 ಪುಸ್ತಕ ಮತ್ತೆ ಜಪ ಬೀಡ್ಸ್ ಒಟ್ಟಿಗೆ 600 rupees ನೀವು ಪರ್ಚೇಸ್ ಮಾಡಬಹುದು. ಅಲ್ಲ ಪ್ರಭುಜಿ, ಅವ್ರ ಕ್ವಶನ್ ಏನಂದ್ರೆ ಕಂಟ್ರಿ ಒಳಗೆ ಬಹಳಷ್ಟು ಬುಕ್ಸ್ ಇದೆ, ಇದೇ ಯಾಕೆ ರೆಫರ್ ಮಾಡ್ಬೇಕು ಅಂತ ಈ ತರ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆಥೋರೈಸ್ಡ್. ಪ್ರಭುಜಿ, ಸಂತೋಷ್ ಕುಮಾರ್ ಮತ್ತೆ ಇನ್ ಕೆಲವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಫಸ್ಟ್ ಐಫೋನ್ ಅನ್ಮ್ಯೂಟ್ ಮಾಡಿ. ಐಫೋನ್
ಎಸ್ ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ. ಭಗವದ್ಗೀತೆ ಓದ್ಬೇಕಾದ್ರೂ ಅದ್ರ ಭಾವಾರ್ಥ ಬಂದು ಭಾಗವತದಲ್ಲಿ ಓದಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮೊದಲು ಭಾಗವತ ಓದಿ ಆದ್ಮೇಲೆ ಭಗವದ್ಗೀತೆ ಓದ್ಬೇಕಾ, ಭಗವದ್ಗೀತೆ ಓದಿ ಆದ್ಮೇಲೆ ಭಾಗವತ ಓದ್ಬೇಕಾ? ನೋಡಿ, ಭಾಗವತಂ ಭಗವದ್ಗೀತಾ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್, ಮತ್ತೆ ಚೈತನ್ಯ ಚರಿತಾಮೃತ PhD. ಹಾಗೆ ಫಸ್ಟಿಗೆ ನಾವು ಭಗವದ್ಗೀತೆ ಓದ್ಬೇಕು, ಮತ್ತೆ ನಾವು ಭಾಗವತಂ ಓದ್ಬೇಕು. ಅಂದ್ರೆ ಭಗವದ್ಗೀತೆ ಓದ್ಬೇಕಾದ್ರೆ ಇದರ ಅರ್ಥ ಬಂದು ಭಾಗವತದಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಸೊ ಅದು ಅಲ್ಲ, ಅರ್ಥ ಅದರಲ್ಲಿ ಉಂಟು, ಆದ್ರೆ ಫಸ್ಟಿಗೆ ಭಗವದ್ಗೀತೆ ಓದಿ. ಸರಿ ಸರಿ. ಫಸ್ಟಿಗೆ ನಾವು ಭಗವದ್ಗೀತೆ ಓದ್ಬೇಕು. ಭಗವದ್ ತರೋ ಆದ್ರೆ ಮತ್ತೆ ನಮಗೆ ಭಾಗವತಂ ಸುಲಭ ಆಗ್ತದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸಂತೋಷ್ ಕುಮಾರ್. ಸಂತೋಷ್ ಕುಮಾರ್ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂತೋಷ್ ಕುಮಾರ್ ಅವರ. ಹರಿ ಓಂ. ಹಾ ಹೇಳಿ ಸರ್. ಗುರುಜಿ, ಹಾ, ಈಗ ಕೆಲವು ಶ್ಲೋಕಗಳು ಬೇರೆ ಬೇರೆ ಬಹಳಷ್ಟು ಜನ ಪ್ರಿಂಟ್ ಮಾಡಿದಾರಲ್ಲ, ಯಾಕೆ ಆಗ್ತಾ ಇದಾಗಿತ್ತೆ? ಯಾವ್ದು? ಈ ಮೂಲ ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ ಅದು, ಅಥವಾ ಕೆಲವೊಂದು ಈ ಬೇರೆ ಬೇರೆ ಬುಕ್ ನೋಡಿದ್ರೆ ಬೇರೆ ಬೇರೆ ಕೆಲವೊಂದು ಶ್ಲೋಕ ನೀವ್ ಹೇಳೋದು ಬೇರೆ ಐತಿ, ಇಸ್ಕಾನ್ ಟೆಂಪಲ್ದು, ಮತ್ತೆ ಬೇರೆ ಶ್ಲೋಕಗಳು ಯಾಕೆ ಈ ತರ ಆಗೈತೆ? ನನಗೆ ಅರ್ಥ ಆಗ್ಲಿಲ್ಲ, ಪಾಯಿಂಟ್ ಅರ್ಥ ಆಗ್ಲಿಲ್ಲ ಎಂತ ಅಂತ ಕರೆಕ್ಟ್ ಹೇಳಿ. ಈ ಭಗವದ್ಗೀತೆ ಶ್ಲೋಕ ಈ ಅಧ್ಯಾಯ ಹೇಳಿಲ್ಲ, ಸೆಕೆಂಡ್ ಅಧ್ಯಾಯ ನೋಡಿದೆ ನಾನು. ಬುಕ್ ಒಂದು ನಮ್ ಕಡೆ ಒಂದು ಬುಕ್ ಐತಿ, ಶಂಕರಾನಂದ ಆಶ್ರಮದ ಅಜ್ಜಂಪುರ ಅವ್ರದ್ದು. ಅದ್ರಲ್ಲಿ ಶ್ಲೋಕ ಬೇರೆ, ನಿಮ್ ಇಸ್ಕಾನ್ ಟೆಂಪಲ್ ಶ್ಲೋಕ್ಸ್ ಬೇರೆ ಇದಾವ. ನೋಡಿ, ಅದಕ್ಕೆ ಹೇಳುವಂತದ್ದು ಇದು ಭಗವದ್ಗೀತೆ ಯಥಾರೂಪ. ಅದಕ್ಕೆ ಹೇಳುವಂತದ್ದು ಎಲ್ಲರೂ ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅವರವರ ಅಭಿಪ್ರಾಯ ಕೊಡ್ಲಿಕ್ಕಿಲ್ಲ ಭಗವದ್ಗೀತೆಯಲ್ಲಿ. ಭಗವದ್ಗೀತೆ ಅವರು ಅಂತಿದಾರೆ ಮೂಲ ಗ್ರಂಥದಿಂದ ಇದೆ ನಮ್ದು ಮೂಲ ಗ್ರಂಥ. ದಯವಿಟ್ಟು ನೋಡಿ, ಇದನ್ನ ನೆಕ್ಸ್ಟ್ ನಿಮ್ಗೆ ಬರ್ತದೆ 4ನೇ ಅಧ್ಯಾಯದಲ್ಲಿ ನಾನು ಹೇಳ್ತೇನೆ ಯಾವ್ದೆಲ್ಲ ಸಂಪ್ರದಾಯ, ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಡೀಟೇಲ್ ಆಗಿ ಸಂಪ್ರದಾಯ ಬಗ್ಗೆ ನಿಮ್ಗೆ ತಿಳಿಸ್ತೇನೆ. ಅಂದ್ರೆ ಈಗ 2ನೇ ಅಧ್ಯಾಯ 4ನೇ ಅಧ್ಯಾಯ ಬರುವಾಗ ನಿಮ್ಗೆ ತಿಳಿಸ್ತೇನೆ ಯಾವ್ದೆಲ್ಲ ಸಂಪ್ರದಾಯ ಎಂತೆಲ್ಲ ತಿಳಿಸ್ತೇನೆ. ನಂದೇನ ಕ್ವಶನ್ ರೀ, ಫಸ್ಟ್ ಮೂಲ ಏನ ಶ್ರೀಕೃಷ್ಣ ಪರಮಾತ್ಮ ಏನ ಅರ್ಜುನ ಬೋಧನೆ ಮಾಡಿದ್ರ ಅವೇ ಬುಕ್ ಅದೇ ಬುಕ್ ನಮ್ಮಲ್ಲಿ ಇರುವುದು, ಅದೇ ಬುಕ್, ಅದೇ ಯಥಾರೂಪ. ಭಗವದ್ಗೀತೆ ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಆದ್ರ ಅವ್ರ ಅಂತಾರ ಅವ್ರು ನಮ್ದು ಹಿಂಗ ಹಾಗೆ. ನಾನು ಹೆಚ್ಚಿನವ್ರು ಹೇಳೋದು, ಈಗ ರೋಡ್ ಅಲ್ಲಿ ಒಬ್ಬ ಭಿಕ್ಷುಗೆ ಹೇಳ್ತಾನೆ, ನಾನು ಈ ಬಿಲ್ಡಿಂಗ್ ದೊಡ್ಡ 100 ಸ್ಟೋರಿ ಬಿಲ್ಡಿಂಗ್ ನಾನು ಓನರ್ ಅಂತ. ಅದನ್ನ ನಾವು ಹೇಗೆ ನಂಬುವಂತದ್ದು? ಅವಾಗ ಒಬ್ಬ ಭಿಕ್ಷುಕ ಅಲ್ಲಿ ಇದ್ದಾನೆ, ಅವ ಹೇಳ್ತಾನೆ ಈ 100 ಸ್ಟೋರಿ ಬಿಲ್ಡಿಂಗ್ ಓನರ್ ನಾನು ಅಂತ ಹೇಳ್ತಾನೆ. ನೀವು ನಂಬ್ತೀರಾ? ಅವ್ರು ಕೆಲವ್ರು ಏನಂತಾರೆ, ನೋಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಒಬ್ಬ ಭಿಕ್ಷುಕ ಅಲ್ಲಿ ಇದ್ದಾನೆ ರೋಡ್ ಅಲ್ಲಿ, ಅವ ಹೇಳ್ತಾನೆ ಈ 100 ಸ್ಟೋರಿ ಬಿಲ್ಡಿಂಗ್ ಓನರ್ ನಾನು ಅಂತ ಹೇಳ್ತಾನೆ. ನೀವು ನಂಬ್ತೀರಾ? ನಂಬೋದಲ್ಲ ಬಿಡ್ರಿ ಅದು. ಹೇಗಂದ್ರೆ ಶಾಸ್ತ್ರ ಹೇಗಂದ್ರೆ, ಗುರು ಸಾಧು ಅಂದ್ರೆ ಮಹಾಜನರು ಎಲ್ಲ ಆಚಾರ್ಯರು, ಮತ್ತೆ ಶಾಸ್ತ್ರ, ಈ 3 ಕೂಡ ಒಂದೇ ಲೆಕ್ಕ ಇರ್ಬೇಕು. ಗುರು ಹೇಳಿದ್ದು ಶಾಸ್ತ್ರಕ್ಕೆ ವಿರುದ್ಧ ಇದ್ರೆ ಅದು ಸರಿಯಲ್ಲ. ಸಾಧುಗಳು, ಗುರು ಮತ್ತೆ ಶಾಸ್ತ್ರ 3 ಕೂಡ ಒಂದೇ ತರ ಇರ್ಬೇಕು. ಆದ್ರೆ ಇದ್ರಲ್ಲಿ ಹೇಗಂದ್ರೆ ಅವ್ರ ಗುರುಗಳು ಒಟ್ಟು ಬರೆಯುವಂತದ್ದು, ಸಾಧುಗಳನ್ನು ರೆಫರ್ ಮಾಡುದಿಲ್ಲ, ಶಾಸ್ತ್ರ ರೆಫರ್ ಮಾಡುದಿಲ್ಲ, ಒಟ್ಟು ಬರೆಯುವಂತದ್ದು. ನಿಮ್ಗೆ ಬರ್ತದೆ ಅದು. ನಾವು 4ನೇ ಅಧ್ಯಾಯದಲ್ಲಿ ನಾನು ಹೇಳ್ತೀನಿ, 4ನೇ ಅಧ್ಯಾಯದಲ್ಲಿ ಹೇಳ್ತೇನೆ. ದಯವಿಟ್ಟು ಅಲ್ಲ ಗುರುಜಿ, ನಾವ್ ವಿರೋಧ ಮಾಡ್ತಾರೆ, ಯಾವ್ದೇ ವಿಷಯ ತಿಳ್ಕೋದೈತೆ ಅದೇನಿಲ್ಲ, ಅದ್ರ ಮೂಲ ಅಲ್ಲೇ ಐತಿ ಏನಿದೆ. ಆದ್ರ ನಂದಿನ ಈಗ ಬಾಳ ಜನ ಅಂತ ಇದಾರ, ಈ ಇಸ್ಕಾನ್ ಟೆಂಪಲ್ ಇವರೆಲ್ಲ ಬಾಳ ಕ್ರಿಯೇಟ್ ಮಾಡ್ಕೊಂಡಿದಾರ ಹಂಗ ಅಂತ ಹೇಳಿದಾರ. ಅವರ ನೋಡಿ, ಹೇಳುವವ ಹೇಳ್ತಾ ಇರ್ತಾನೆ, ನಾಲಿಗೆಗೆ ಇದುಂಟಾ ಎಂತ ಹೇಳುದು, ಬೋನ್ ಉಂಟಾ? ನಾಲಿಗೆಗೆ ಇದಿಲ್ಲ, ಬೋನ್ ಇಲ್ಲ. ಜನರು ಹೇಳ್ತಾ ಇರ್ತಾರೆ, ಎಂತ ಮಾಡುದು? ಎಲ್ಲರೂ ಮೂರ್ಖರು ಹೇಳ್ತಾ ಇರ್ತಾರೆ, ಜ್ಞಾನ ಇಲ್ಲ. ನಮ್ದೇನು ಮೂಲ ಬ್ರಹ್ಮನೇ ನಾವಿದೆ ತಿಳಿಸ್ಕೊಡ್ತಿಲ್ಲ, ಅದು ಮೇನ್ ಐತಿ ಬಿಡಿ, ವಿಷಯ ಮೇನ್ ಐತಿ, ಅದೇ ಅದ್ರದ್ದು ವಿಚಾರ ಮಾಡ್ತಾ ಇಲ್ಲ. ಇದನ್ನೇ ಚರ್ಚೆ ಮಾಡುವ ಅಗತ್ಯವಿಲ್ಲ. ಹೇಗಂದ್ರೆ ಈಗ ಒಂದು ಮನೆಗೆ ಬೆಂಕಿ ಬಿದ್ದಿದೆ. ಮನೆಗೆ ಬೆಂಕಿ ಬಿದ್ದುವಾಗ ನಾವು ಎಂತ ಮಾಡುವಂತದ್ದು? ಫಸ್ಟಿಗೆ ಆರಿಸಬೇಕಷ್ಟೇ. ಅಲ್ಲಲ್ಲ, ಆರಿಸಲಿಕ್ಕೆ ಫಸ್ಟಿಗೆ ನಾವು ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಇದು ಮಾಡ್ಬೇಕು, ಮತ್ತೆ ನಾವು ಆರಿಸ್ಬೇಕು. ಅದೇ ರೀತಿ ಈ ಕೃಷ್ಣ ಭಗವದ್ಗೀತೆ ಯಥಾರೂಪದಲ್ಲಿ ಮೆಸೇಜ್ ಇರುವುದು ಅದು. ಅಂದ್ರೆ ನಾವೀಗ ಬೆಂಕಿಯೊಳಗೆ ಇದ್ದೇವೆ, ಅಲ್ಲಿಂದ ನಾವು ಹೊರಗೆ ಬರ್ಬೇಕು. ಮತ್ತೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದೆಲ್ಲ ನಾವು ಕಮೆಂಟ್ ಮಾಡಿದ್ರೆ ಅಷ್ಟೇ. ಹರೇ ಕೃಷ್ಣ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಅರುಣ್ ಆಯ್ತು ಮಾತಾಜಿ, ಹೇಳಿದನ್ನು ಹೇಳ್ಬೇಡಿ ದಯವಿಟ್ಟು. ನೆಕ್ಸ್ಟ್ ಸವಿತಾ AD. ಸವಿತಾ ಅವರೇ ಅನ್ಮ್ಯೂಟ್ ಮಾಡಿ. ಸವಿತಾ, ಆತ್ಮ ಅಂದ್ರೆ ಏನು, ಮತ್ತೆ ಕೆಟ್ಟತನ ಒಳ್ಳೆತನ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿರೋದು ಕೃಷ್ಣನೇ ಅಂತ ಅಥವಾ ನಾವ್ ಅದನ್ನ ಸೃಷ್ಟಿ ಮಾಡ್ಕೋತಾ ಹೋಗ್ತಾ ಇರ್ತೀವ? ನೋಡಿ, ಆತ್ಮ ಅಂದ್ರೆ ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣದಾಸ್, ಕೃಷ್ಣನ ಅಂಶ ಆತ್ಮ.
ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನಿ ಇಂದ್ರಾಣಿ ಪ್ರಕೃತಿಶಾನಿ ಕರ್ಷಿತ. ಅಂದ್ರೆ ಈ ಆತ್ಮವು ಕೃಷ್ಣನ ಅಂಶ. ಈಗ ನಿಮ್ಮ ಇನ್ನೊಂದು ಪ್ರಶ್ನೆ ಅಂತ, ನೆಕ್ಸ್ಟ್ ಪ್ರಶ್ನೆ ಹೇಳಿ. ಕೃಷ್ಣನೇ ಆತ್ಮ ಆಗಿರ್ಬೇಕಾದಾಗ ಹಾ? ಒಳ್ಳೆತನ ಮತ್ತೆ ಇವಾಗ ಕೃಷ್ಣನ ಅಂಶ ಆತ್ಮದಲ್ಲಿರುತ್ತೆ. ಹಾಗಾದಾಗ ಒಳ್ಳೆತನ ಆಗತ್ತೆ, ಕೆಟ್ಟತನ ಆಗತ್ತೆ, ಅದೆಲ್ಲ ಯಾಕೆ ಆತರ ಆಗ್ತಾ ಹೋಗುತ್ತೆ? ಅದು ಅಂದ್ರೆ ಅದಕ್ಕೆ ಕಾರಣ ನಾವು, ಒಳ್ಳೆತನ ಕೆಟ್ಟತನ ಕಾರಣ ನಾವು, ಕೃಷ್ಣ ಅಲ್ಲ. ಈಗ ಹೇಗಂದ್ರೆ, ಈಗ ತಂದೆಗೆ 2 ಮಗು ಉಂಟು. ಒಬ್ಬ ಮಗು ತುಂಬಾ ಒಬಿಡಿಯಂಟ್, ಅಂದ್ರೆ ತಂದೆ ಹೇಳಿದಾಗ ಕೇಳ್ತಾನೆ. ಇನ್ನೊಬ್ಬ ಮಗ ಕೇಳಿದಾಗ ಕೇಳುವುದಿಲ್ಲ, ಗಾಂಜೆ ಎಳೆಯುವಂಥದ್ದು, ಕುಡಿಯುವಂಥದ್ದು, ಬೇಡದು ಮಾಡುವಂಥದ್ದು. ಈಗ ತಂದೆದು ಎಲ್ಲಿ ಆದ್ರೂ ಮಿಸ್ಟೇಕ್ ಉಂಟಾ ಅಲ್ಲಿ? ಅಲ್ಲ, ಅದನ್ನ ಪರಮಾತ್ಮನೇ ನಮಗೆ ಇದು ಕೊಡ್ತಾರೆ. ಪರಮಾತ್ಮ ಅಲ್ಲ, ದಯವಿಟ್ಟು ನಾವು ದೇವರಿಗೆ ದೂರ ಆಗುದು ಬೇಡ. ಇದು ನಮ್ಮ ಮೂರ್ಖತನ ಇಚ್ಛೆ, ಇಂದ್ರಿಯ ಸುಖದ ನಮ್ದು ಇಚ್ಛೆ. ನಾವು ಹೇಗಂದ್ರೆ, ನಿಮಗೆ ನಾನು ಹೇಳಿರ್ಬೇಕು, ಒಬ್ಬ ತಂದೆ ಸಣ್ಣ ಮಗುವನ್ನು ಜಾತ್ರೆಗೆ ಕೊಂಡೋಗ್ತಾರೆ. ಅಲ್ಲಿ ತಂದೆ ಕೊಂಡೋಗುವಾಗ ಇವ ಮಗು ಎಂತ ಮಾಡೋದು, ಸಣ್ಣ ಮಗು, ಅವನಿಗೆ JCB ಬೇಕು, ಏರೋಪ್ಲೇನ್ ಬೇಕು, ಬಸ್ಸು ಬೇಕು, ಲಾರಿ ಬೇಕು, ಜೀಪ್ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಎಲ್ಲ ಒಂದು 25 ಆಟದ ಸಾಮಾನು ಬೇಕಂತ ಕೂಗ್ತಾ ಇದ್ದಾನೆ. ತಂದೆ ಒಂದು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ, ಆದ್ರೆ ಅವ ಅಲ್ಲಿ ನೆಲದಲ್ಲಿ ಹೀಗೆ ಹೊಡಿತಾ ಇದ್ದಾನೆ. ಇದು ಯಾರ್ದು ಮಿಸ್ಟೇಕ್? ನಮ್ಮ ಮಗುದ್ ಮಿಸ್ಟೇಕ್. ಅದೇ ರೀತಿ ಬೇಡ ದಾರಿಗೆ ಹೋದದ್ದು ನಮ್ದು ಮಿಸ್ಟೇಕ್, ಕೃಷ್ಣನ ಮಿಸ್ಟೇಕ್ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅಲ್ಲ, ಪ್ರತಿಯೊಂದು ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕಾದ್ರೂ ಪರಮಾತ್ಮನ ಕೃಪೆ ಇರ್ಬೇಕು. ಹುಲ್ಲುಗಡ್ಡಿ ಎಂತಂದ್ರೆ ನೋಡಿ, ಎಂತಂದ್ರೆ ನಮ್ದು ಆ ರೆಬೆಲಿಯಸ್ ಮೆಂಟಾಲಿಟಿ. ಆಕ್ಚುಲಿ ನಾವು ಗೋಲೋಕದವರು, ಅಲ್ಲಿ ಎಂತ ಇದೆ ಅಂದ್ರೆ ಸೆಂಟರ್ ಅಲ್ಲಿ ಕೃಷ್ಣ. ಆದ್ರೆ ನಾವು ನಮ್ಗೆ ಸೆಂಟರ್ ಬರ್ಬೇಕು, ಎಂಜಾಯ್ ಮಾಡ್ಬೇಕು. ಕೃಷ್ಣ ಹೇಳುವಂತ 5ನೇ ಅಧ್ಯಾಯದಲ್ಲಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನಂ ಜ್ಞಾತ ಮಾಂ ಶಾಂತಿ ಬೃಚ್ಛತಿ. ಎಂಜಾಯರ್ ಕೃಷ್ಣ. ಆದ್ರೆ ನಾವೆಂತ ಇಂಡಿಪೆಂಡೆಂಟ್ ಆಗಿ ನಾನು ಎಂಜಾಯ್ ಮಾಡ್ಬೇಕು, ಎಲ್ಲವೂ ಇಲ್ಲಿಂದ ಆಗುವಂಥದ್ದು. ಮೂಲ ಕಾರಣ ಅದು. ಇದು ನಾವೇ ಮಿಸ್ಟೇಕ್. ನಾವು ಕೃಷ್ಣನಿಗೆ ದೂರ ಹಾಕೋದು ಬೇಡ, ದಯವಿಟ್ಟು. ಜೈ ಕೃಷ್ಣ. ಹರೇ ಕೃಷ್ಣ. ಪೂರ್ಣಿಮಾ. ನಮಸ್ತೆ ಗುರುಜಿ. ಹೇಳಿ ಮಾತ್ರ. ಮಕ್ಕಳದು ಕ್ಲಾಸ್ಗೆ ಲಿಂಕ್ ಕಳಿಸ್ತೀರಾ ಸ್ವಲ್ಪ? ಮಕ್ಕಳ ಕ್ಲಾಸ್ ನೀವು ಅವರಿಗೆ ಮೆಸೇಜ್ ಮಾಡಿ, ಅಡ್ಮಿನ್ಗೆ, ಅವ್ರಿಗೆ ಶಿಲ್ಪ, ಅವ್ರು ನಿಮ್ಗೆ ಸಪರೇಟ್ ಕಳಿಸ್ತಾರೆ. ಓಕೆ, ಥ್ಯಾಂಕ್ ಯು. ಮಹಂತೇಶ್. ಮಹಾಂತೇಶ್, ಹರೇ ಕೃಷ್ಣ, ಹೇಳಿ ಸರ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ಇಂದ್ರಿಯ ವಸ್ತು, ಆಸಕ್ತಿ, ಕಾಮ, ಕ್ರೋಧದ ಬಗ್ಗೆ ಹೇಳಿದ್ರಿ ನೀವು. ಅದರಲ್ಲಿ ನನ್ನ ಅರ್ಥ ಆಯ್ತು. ಈಗ ನನಗೆ ಕೊನೆಯದು 3 ಮತ್ತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಎಂತಂದ್ರೆ ಈ ಭ್ರಮೆ ಮತ್ತೆ ಸ್ಮರಣೆ ವಿಸ್ಮಯ ಮತ್ತು ಪತನ ಬುದ್ಧಿನಾಶ, ಅದ್ರ ಬಗ್ಗೆ ಸ್ವಲ್ಪ ಏನೋ ಎಕ್ಸ್ಪ್ಲೈನ್ ಮಾಡ್ತೀರಾ? ನೋಡಿ, ಭ್ರಮೆ ಅಂದ್ರೆ ನಾವೀಗ ಎಂತ ಅಂದ್ರೆ, ನಾವು ಹಗ್ಗವನ್ನು ನೋಡ್ತೇವೆ, ನಾವು ಹಾವ ಅಂತ ತರ್ತೇವೆ, ಇದು ನಮ್ಮ ಭ್ರಮೆ, ಇಲ್ಯೂಷನ್. ಸ್ಮರಣ ವಿಸ್ಮಯ ಅಂದ್ರೆ ಮೆಮೊರಿ ಲಾಸ್. ನಾವು ಬೇಡದು ಮಾಡಿದ್ರೆ, ಕಾಮದಲ್ಲಿದ್ರೆ ನಮ್ಮ ಮೆಮೊರಿ ಎಲ್ಲ ವೀಕ್ ಆಗ್ತದೆ. ಬುದ್ಧಿನಾಶ ಅಂದ್ರೆ ಆಕ್ಚುಲಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗ್ತಾರೆ, ಮತ್ತೆ ಕೃಷ್ಣ ನಮಗೆ ಬುದ್ಧಿ ಕೊಡ್ತಾ ಬರ್ತಾನೆ. ಎಂತಂದ್ರೆ ಹೀಗೆ ಮಾಡು, ಹೀಗೆ ಮಾಡು. ಈಗ ಕೃಷ್ಣ ನಮ್ಗೆ ಇಂಡಿಕೇಶನ್ ಮಾಡೋದಿಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ. ಯಾವಾಗ ನಮ್ಮ ಕೃಷ್ಣ ಪ್ರಜ್ಞೆ ಜಾಸ್ತಿ ಆಗ್ತದೆ, ಆಗ ನಮ್ಮ ಬುದ್ಧಿ ಚುರುಕಾಗ್ತದೆ. ಯಾವ್ದು ನೋಡಿ, ಭಕ್ತರದ್ದು ನೋಡಿ, ತುಂಬಾ ಶಾರ್ಪ್ ಇರ್ತಾರೆ ಅವರು, ಯಾಕೆಂದ್ರೆ ಅವ್ರದ್ದು ಬುದ್ಧಿ ತುಂಬಾ ಚುರುಕು ಇರ್ತದೆ. ಹಾಗಾಗಿ ಈ ಕ್ರೋಧದಿಂದ ನಮ್ಮ ಭ್ರಮೆಗೆ ಬರ್ತೇವೆ. ನಾವು ನೋಡುವಂಥದ್ದು ಹಾವು, ನೋಡುವಂಥ ಹಗ್ಗ ನಾವು ಹಾವು ಅಂತ ಭಾವಿಸ್ತೇವೆ. ನಮ್ಮ ಸ್ಮರಣೆ, ಮೆಮೊರಿ ಲಾಸ್ ಆಗ್ತದೆ, ಮತ್ತೆ ಬುದ್ಧಿ ಕೂಡ ನಾಶ ಆಗ್ತದೆ, ಮತ್ತೆ ನಾವು ಪತನಗೊಳ್ತೇವೆ. ತಿಳಿದ ಸರ್? ಹರೇ ಕೃಷ್ಣ, ಹರೇ ಕೃಷ್ಣ ಗುರುಜಿ, ಹರೇ ಕೃಷ್ಣ. ಮುರಳೀಧರ್. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಫಸ್ಟ್ ನಾವು ಶರಣರಾಗಬೇಕು ಅಥವಾ ಒಪ್ಕೊಬೇಕು ಅಂತ ಹೇಳಿದ್ರಲ್ಲ, ಆ ಸೂರ್ಯನ ಕಿರಣದ ಬಗ್ಗೆ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ನೋಡಿ, ಅದಕ್ಕೆ ಹೇಳುವಂಥದ್ದು, ಈ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಅಂದ್ರೆ 3 ಸಾಕ್ಷಾತ್ಕಾರ ಉಂಟು. ಇದಕ್ಕೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಭಾರತದಲ್ಲಿ ಈ ಬ್ರಿಟಿಷರು ಸ್ಟಾರ್ಟಿಂಗ್ ಬರುವಾಗ ಅವರು ಟ್ರೈನ್ ಮಾಡಿದ್ರು. ಭಾರತದವರು ಯಾರು ಟ್ರೈನ್ ಅನ್ನು ನೋಡ್ಲಿಲ್ಲ. ಅದನ್ನ ನೋಡಿ ಒಂದು ವಿಷಯ, ಈ ಬ್ರಿಟಿಷರು ಟ್ರೈನ್ ಅನ್ನು ಯಾಕೆ ಮಾಡಿದಂದ್ರೆ, ನಮ್ಮ ಭಾರತದಲ್ಲಿ ಅನ್ಲಿಮಿಟೆಡ್ ಸಂಪತ್ತು ಇತ್ತು. ವಜ್ರ, ಬಂಗಾರ ಎಲ್ಲ, ಪರ್ಲ್ಸ್ ಎಲ್ಲ ಅನ್ಲಿಮಿಟೆಡ್ ಇತ್ತು.
ಅದನ್ನು ಲೂಟ್ಲಿಕ್ಕೋಸ್ಕರ ಅವರು ಟ್ರೈನ್ ಅನ್ನು ಮಾಡಿದ್ರು, ನಮ್ಗೆಗೋಸ್ಕರ ಅಲ್ಲ, ಟ್ರಾವೆಲಿಂಗ್ಗೋಸ್ಕರ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅದು ಕೂಡ ಅವ್ರು ಮಾಡಿದ್ರು. ಮಾಡುವಾಗ ಭಾರತದವರು ಟ್ರೈನ್ ಅನ್ನು ನೋಡಿಲ್ಲ. ಆಗ ಭಾರತದವರು ಮೊದಲು ಒಂದು ಕಡೆ 500 ಮಂದಿ ಸೇರಿದ್ರು. ಒಂದು ದೂರದಿಂದ, ಅಂದ್ರೆ ಒಂದು 5 ಕಿಲೋಮೀಟರ್ ದೂರ ಸ್ಟ್ರೈಟ್, ಅಂದ್ರೆ ಗದ್ದೆಯಲ್ಲಿ, ಆಗ ಗದ್ದೆಯಲ್ಲಿ ಅವರು ಟ್ರೈನ್ ಮಾಡಿದಂಥದ್ದು. ದೂರದಲ್ಲಿ ನೋಡ್ತಾರೆ, ಮತ್ತೆ ಜನರು ಹೋಗ್ತಾರೆ. 500 ಮಂದಿಯಲ್ಲಿ 450 ಮಂದಿ ಹೋಗ್ತಾರೆ. ಎಸ್, ನಾವು ಟ್ರೈನ್ ನೋಡಿದ್ದೇವೆ. ಎಂತ ಅವ್ರು ನೋಡಿದ್ದು? ಟ್ರೈನ್ ಅನ್ನು ದೂರದಿಂದ ನೋಡಿದ್ದು. ಅದಕ್ಕೆ ಬ್ರಹ್ಮೇತಿ ಸಾಕ್ಷಾತ್ಕಾರ. ಈ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರಲ್ಲ, ಈ ಎಲ್ಲ ಮೆಡಿಟೇಷನ್ ಅವರು ಬ್ರಹ್ಮಜ್ಯೋತಿ, ಅದೇ ಅದು ಸೂರ್ಯನ ಕಿರಣ, ದೂರದಲ್ಲಿ ಅವ್ರು ನೋಡಿದ್ರು. ಮತ್ತೆ ಇನ್ನು 50 ಜನ ಎಂತ ಮಾಡ್ತಾರೆ ಅಂದ್ರೆ, 1 ಕಿಲೋಮೀಟರ್ ಹತ್ರ ಆಗುವಾಗ ಇದನ್ನು ನೋಡ್ತಾರೆ, ಟ್ರೈನ್ ಶೇಪ್ ಅನ್ನು ನೋಡ್ತಾರೆ, ಕರೆಕ್ಟ್ ನೋಡ್ತಾರೆ. ಅದು ಪರಮಾತ್ಮ. ಈ ಎಲ್ಲ ಯೋಗಿನವರೆಲ್ಲ ಹಿಮಾಲಯದಲ್ಲಿ ಒಳಗಿರುವ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡುವಂಥದ್ದು, ಅದು ಪರಮಾತ್ಮ. ಮತ್ತೆ ಅದರಲ್ಲಿ 5 ಮಂದಿ ಲಾಸ್ಟ್ ತನಕ ನಿಲ್ತಾರೆ, ಮತ್ತೆ ಸ್ಟಾಪ್ ಬರ್ತದೆ. ಸ್ಟಾಪ್ ಬರುವಾಗ ಒಳಗೆ ಹೋಗಿ ಟ್ರೈನ್ ಅನ್ನು ಸರಿಯಾಗಿ ನೋಡ್ತಾರೆ. ಇದು ಭಗವಾನ್ ಸಾಕ್ಷಾತ್ಕಾರ. ತಿಳಿತಾ ಸರ್? ತಿಳಿತು ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರು ಪ್ರಶ್ನೆ ಉಂಟಾ? ದಯವಿಟ್ಟು ಚಾಟ್ ಅಲ್ಲಿ ಉಂಟಾ? ಇಲ್ಲ ಪ್ರಭುಜಿ, ಪ್ಲೀಸ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮನೋಹರ್ ಅನ್ನೋರು ಹ್ಯಾಂಡ್ ರೈಸ್. ನಮಸ್ತೆ ಗುರುಜಿ. ಹೇಳಿ. ಇದು ಸ್ಮೃತಿ ವಿಭ್ರಮ ಅಂತಿರಲ್ವಾ, ಅದು ಹೇಗಾಗುತ್ತೆ ಅಂತ? ಆಕ್ಚುಲಿ ಸೈಂಟಿಫಿಕಲಿ ಹೇಗಾಗುತ್ತೆ ಅಂತ? ಸೈಂಟಿಫಿಕಲಿ ಅಂತಂದ್ರೆ ಈ ಮೆಮೊರಿ ಅಥವಾ ಸೈಕಾಲಜಿಕಲಿ? ನೋಡಿ, ಮೆಮೊರಿ ಅಂದ್ರೆ ನೋಡಿ, ಈಗ ನಾವು ಸೈಂಟಿಫಿಕ್ ತೆಗೆದು ಬೇಡ, ಯಾಕಂದ್ರೆ ಸೈಂಟಿಫಿಕಲಿ ಈ ಸೈನ್ಸ್ 500 years ಓಲ್ಡ್, ಆದ್ರೆ ವೇದಾಸ್ ಕೋಟಿ ವರ್ಷದ ಹಿಂದೆ ಉಂಟು. ಹಾಗಾಗಿ ನಾವು ವೇದಾಸ್ ಅಂತ ತೆಗೆಯುವ. ಈಗ ವೇದದಲ್ಲಿ ಈ ದ್ವಾಪರ ಯುಗದ ಎಂಡ್ ಅಲ್ಲಿ, ಅಂದ್ರೆ 5000 ವರ್ಷದ ಹಿಂದೆ, ಫಸ್ಟಿಗೆ ಭಾಗವತಮನ್ನು ಶುಕಮುನಿ ವೇದವ್ಯಾಸರ ಮಗ ಪರೀಕ್ಷಿತ್ ಮಹಾರಾಜಿಗೆ ಹೇಳಿದಂಥದ್ದು, ಅಂದ್ರೆ ಕೃಷ್ಣನ ಮೊಮ್ಮಗ, ಗ್ರ್ಯಾಂಡ್ ಸನ್. ಆಗ ಹೇಳುವಾಗ ಸೂತ ಗೋಸ್ವಾಮಿ ಅಲ್ಲಿ ಇದ್ರು. ಅವ್ರದ್ದು ಮೆಮೊರಿ ಎಷ್ಟು ಶಾರ್ಪ್ ಅಂದ್ರೆ, ಅವ್ರೆಂತ ನೋಟ್ಸ್ ಮಾಡ್ಲಿಲ್ಲ, ಸೇಮ್ ಎಂತ ಹೇಳಿದ್ದಾರೆ ಅದನ್ನೇ ಹಾಗೆ ಗ್ರಹಿಸಿದ್ರು. 18,000 ಶ್ಲೋಕ ಸುಲಭ ಅಂದ್ರೆ ಮಾಮೂಲಿ ಅಲ್ಲ ಅದು. 18,000 ಶ್ಲೋಕವನ್ನು ನೀವು ಗ್ರಹಿಸಬೇಕಿದ್ರೆ ನೀವು ಎಣಿಸಿ ಮೆಮೊರಿ ಎಷ್ಟು ಶಾರ್ಪ್ ಅಂತ. ಮತ್ತೆ 2ನೇ ಬಾರಿ ಸೂತ ಗೋಸ್ವಾಮಿ ನೈಮಿಷಾರಣ್ಯದಲ್ಲಿ ಶೌನಕ ಋಷಿ ಮತ್ತೆ ಎಲ್ಲರಿಗೆ 2ನೇ ಬಾರಿ ಹೇಳಿದರು. ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಮೆಮೊರಿ ಚುರುಕಾಗ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ನಾವು ಕಾಮದಲ್ಲಿ ಇದ್ರೆ, ಕಾಮಕ್ರೋಧ ಇಂದ್ರಿಯ ಸುಖದಲ್ಲಿ ನಮ್ಮ ಮೆಮೊರಿ ಲಾಸ್ ಆಗ್ತದೆ. ಎಸ್, ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ಯಾರಿಗೆ ಹೇಳಿದ ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಮನೋಹರ್ ಅಂತ ಅವ್ರು ಕೇಳಿದ್ರು ಪ್ರಭುಜಿ ಯಾವಾಗ್ಲೂ. ಎಸ್, ತಿಳಿತ ಸರ್. ಹರೇ ಕೃಷ್ಣ. ಮನೋಹರ್ ಅವರೇ. ಗಾಯತ್ರಿ ಬಿ. ಗಾಯತ್ರಿ ಅನ್ಮ್ಯೂಟ್ ಮಾಡಿ. ಎಸ್ ಎಸ್, ಗಾಯತ್ರಿ ಬಿ ಅನ್ಮ್ಯೂಟ್ ಮಾಡಿ. ಎಸ್, ಹೇಳಿ. ನಮಸ್ತೆ ಸರ್. ನಮಸ್ತೆ. ಇವಾಗ ಒಬ್ರು ತುಂಬಾ ಆರೋಗ್ಯದಿಂದ ಬಳಲ್ತಿರ್ತಾರೆ. ಅವ್ರಿಗೆ ದವಾಖಾನಿದ ಅವಶ್ಯಕತೆ ಇರುತ್ತೆ, ಬಟ್ ಅವ್ರಿಗೆ ಆ ಟೈಮ್ ಅಲ್ಲಿ ಕರ್ಕೊಂಡ್ ಹೋಗಕ್ ಆಗಿರಂಗಿಲ್ಲ. ಅವಾಗ ಅವರು ಅನ್ಕೊಂಡ್ರು ಅವ್ರನ್ನೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಿದ್ರೆ ಉಳಿತಿದ್ರು ಅಂತ ಮಾತಾಡ್ತಿರ್ತಾರೆ ಜನ. ಹಾಗಾದ್ರೆ ಅದು ದೇವ್ರು ಕೃಷ್ಣ ಕರ್ಕೊಂಡ ಹಂಗೆ ಹಿಂಗೆ ಅಂತಿರ್ತಾರಲ್ಲ ಸರ್, ಅದು ನಿಜಾನ ಅಥವಾ ಅವೆಲ್ಲ ಸುಳ್ಳ ಅಂತ? ನೋಡಿ, ನಮ್ದು ಒಂದೇ ಪಾಲಿಸಿ, ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಈಗ ಕೃಷ್ಣ ಯಾರನ್ನು ಸಾಯಿಸಬೇಕಿದ್ರೆ ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಯಾರನ್ನು ಬದುಕಿಸಬೇಕಿದ್ರೆ ಯಾರಿಗೂ ಅವನನ್ನು ಸಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಫಿಲಾಸಫಿ. ಮತ್ತೆ ನಮ್ಮ ಕರ್ಮಾನುಸಾರ ನಮ್ದು ಆಗುವಂಥದ್ದು ಹಾಗೆ ಆಗ್ತದೆ. ಆದ್ರೆ ಕೃಷ್ಣ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಿನ್ನ ಕರ್ಮವನ್ನು ನಾನು 0 ಮಾಡುವುದಲ್ಲ, ಕಡಿಮೆ ಮಾಡ್ತೇನೆ. ಎಸ್, ಹರೇ ಕೃಷ್ಣ. ಮಹಂತೇಶ್. ಹರೇ ಕೃಷ್ಣ ಗುರುಜಿ. ಹೇಳಿ. ನೀವು ಬುಕ್ ಬಗ್ಗೆ ಹೇಳಿದ್ರಲ್ಲ ಗುರುಜಿ, 600 ರೂಪಾಯಿಗೆ ಅದು 3 ಬುಕ್ ಮತ್ತೆ ಒಂದು ಹರಿಮಾಲೆ. ಈಗ ನಾನು ಧಾರವಾಡದಲ್ಲಿ ಇದ್ದೀನಿ, ಇಲ್ಲಿ ಇಲ್ಲಿ ತಗೋಬಹುದಾ ಅಥವಾ ಏನು ನಿಮ್ಮಲ್ಲಿಂದನೇ ತಗೋಬೇಕು ಅಂತ ಇದೆಯಾ? ಆ ತರ ಅಲ್ಲ, ನಿಮ್ಗೆ ಕಳಿಸ್ತೇವೆ ಸರ್. ನೀವು ಇದು ಆನ್ಲೈನ್ ಮಾಡಿ ನಿಮ್ಗೆ ನಿಮ್ಮ ಮನೆಗೆ ಇದು ಮಾಡ್ತೇವೆ ನಾವು. ಇಲ್ಲಿ ಧಾರವಾಡದಲ್ಲಿ ಸಿಗ್ಬೋದಾ ಗುರುಜಿ? ನಾವು ಅಂದ್ರೆ ಹತ್ರ ಇದೀವಿ, ಇಲ್ಲಿ ತಗೋಬಹುದು ಹೋಗಿ? ಧಾರವಾಡದಲ್ಲಿ ಇಲ್ಲ ಸರ್, ಧಾರವಾಡದಲ್ಲಿ ಇಸ್ಕಾನ್ ಇಲ್ಲ ಏನು.
ಅಲ್ಲ, ಹುಬ್ಳಿಯಲ್ಲಿ ನವನಗರ ಹತ್ರ ಇದೆ ಒಂದು ಇಸ್ಕಾನ್ ಟೆಂಪಲ್. ಹುಬ್ಳಿಯಲ್ಲಿ ಇದ್ರೆ ನೀವು ಅಲ್ಲಿ ಹೋಗಿ ತೆಗಿಬಹುದು. ಅಲ್ಲ, ಅದ್ ನೀವ್ ಹೇಳ್ತೀರ ಈಗ ಎಲ್ಲ ಬಂಚ್ ಆಫ್ ಕೊಡ್ತಾ ಇದೀರಲ್ಲ, ಅದು ಅಲ್ಲಿ ಸಿಗುತ್ತ ಅಥವಾ ನಿಮ್ಮ ಹತ್ರ ತಗೊಂಡ್ರೆ ಅದು ಅಲ್ಲಿ ಸಿಗ್ಬೋದಾ ಅಂತ ತಮ್ಗೆ ಮಾಹಿತಿ ಇದ್ರೆ ಹೇಳಿ. ನಾವಂದ್ರೆ ಈಗ ಸ್ಟಾಕ್ ತಂದಿದ್ದೇವೆ, ಹಾಗಾಗಿ ಈ ಪುಸ್ತಕ ಎಲ್ಲ ಉಂಟು. ಅದು ಗೊತ್ತಿಲ್ಲ ಪಂಚಿದವ್ರದ್ದು ನಂಗೆ ಐಡಿಯಾ ಇಲ್ಲ. ಅದು ನಾವೀಗ ತುಂಬಾ ಸ್ಟಾಕ್ ತಂದಿದ್ದೇವೆ. ಗುರುಜಿ, ತಮ್ಮ ಹತ್ರ ಒಂದು ಅಮೌಂಟ್ ಇದ್ ಮಾಡಿದ್ರೆ ತಾವು ಅಲ್ಲಿ ನಮ್ಮ ಅಡ್ರೆಸ್ ಕಳ್ಸಿಕೊಡ್ತೀರಾ ಗುರುಜಿ? ಇಮಿಡಿಯೇಟ್ ಕಳಿಸ್ತೇವೆ. ಓ, ಹರಿ ಓಂ, ಹರಿ ಓಂ, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ದಯವಿಟ್ಟು ಕೇಳಿ, ಪ್ರಶ್ನೆ ಕೇಳಿ. ಪವಿತ್ರ. ಎಸ್ ಪವಿತ್ರ ಅವರೇ, ಹರೇ ಕೃಷ್ಣ, ಹೇಳಿ ಮಾತಾಜಿ. ನಮಸ್ತೆ. ನಮಸ್ತೆ. ತಾವು ಇದರಲ್ಲಿ ಕಾಮದಿಂದ ಎಲ್ಲಾ ರೀತಿಯ ಭಾವನೆಗಳು ನೆಗೆಟಿವ್ ಆಗಿ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಿ. ಇದು ಕಾಮ ಅನ್ನೋದು ಸೆಕ್ಷುಯಲಿ ಅಲ್ಲದೆ ಬೇರೆ ವಿಷಯದಲ್ಲಿ ಎಲ್ಲ ನೋಡಿ, ಪ್ರಭುಪಾದ ಹೇಳ್ತಾರೆ ಕಾಮದಲ್ಲಿ ಸೆಕ್ಸ್ ಫಸ್ಟ್ ಪ್ಲೇಸ್. ಕಾಮದಲ್ಲಿ ವೆರೈಟೀಸ್ ಆಫ್ ಕಾಮ ಉಂಟು. ಸೆಕ್ಸ್ ಫಸ್ಟ್ ಅಂತ ಬೇರೆ ಬೇರೆ. ನಮ್ಗೆ ಈಗ ಹಣ ಬೇಕು, ಅದು ಕೂಡ ಕಾಮ. ಅಲ್ಲ ಮಾಡ, ನನ್ನ ಪ್ರಶ್ನೆ ಲೈಕ್ ಈಗ ಸಂಬಂಧಗಳಲ್ಲಿ ಹತ್ರದ್ದು ಸಂಬಂಧಗಳಲ್ಲೂ ಆ ತರದ ವ್ಯಕ್ತಿಗಳು ನಮ್ ಸುತ್ತಮುತ್ತ ಇರ್ಲೇಬೇಕಾಗಿ ಬರುತ್ತೆ. ಅವರುಗಳ ಜೊತೆಲಿ ಬದುಕೋದು ಅನಿವಾರ್ಯನೇ ಇರುತ್ತೆ. ಅದು ಹೋಯ್ತು ಅಂದ್ರೆ ಮಕ್ಕಳು ಮರಿ ಅಥವಾ ನಮ್ಮ ಒಂದು ಫಾಲೋವರ್ ಆಗಿ ನೆಕ್ಸ್ಟ್ ಜನರೇಷನ್ ಬರೋಕೆ ಎಫೆಕ್ಟ್ ಆಗುತ್ತೆ. ಆ ಸಂಬಂಧಗಳಿಂದ ದೂರ ಇರೋದಾಗ್ಲಿ ಅಥವಾ ಅವುಗಳನ್ನ ಕಳೆದುಕೊಳ್ಳೋದಾಗ್ಲಿ. ಸೊ ಹಾಗಾಗಿ ಹೇಗೆ ಅದನ್ನ ಸಂಬಂಧವನ್ನು ಕಳೆದುಕೊಳ್ಳಿಕ್ಕೆ ಹೇಳಿಲ್ಲ ಪ್ರಭುಪಾದ. ಅದೇ ಮಹಾರಾಜ್, ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ನೋಡಿ. ಇದು ನಮ್ಮ ಮೈಂಡ್ ಗೇಮ್. ಇದು ಮೈಂಡ್ ಗೇಮ್ ಎಂತಂದ್ರೆ ನನ್ಗೆ ಅದು ಮಾಡ್ಲಿಕ್ಕೆ ಇಷ್ಟ ಉಂಟು, ಹಾಗಾಗಿ ನಾನು ಅದನ್ನೇ ಎಂತ ನನ್ಗೆ ಯಾವ್ದು ಇಚ್ಛೆ ಉಂಟು ಅದನ್ನ ನಾನು ಇದು ಮಾಡ್ತಾ ಅದನ್ನು ಗ್ಲೋರಿಫೈ ಮಾಡ್ತಾ ಬರ್ತೇನೆ. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಫ್ಯಾಮಿಲಿ ಇದ್ರೆ ಅದು ವೈಕುಂಠ ಆಗ್ತದೆ. ನಮ್ಗೆ ವೈಕುಂಠ ಕ್ರಿಯೇಟ್ ಮಾಡ್ಬೋದು. ಎಲ್ಲರೂ ಈಗ ಫ್ಯಾಮಿಲಿಯಲ್ಲಿ ಕೃಷ್ಣ ಪ್ರಜ್ಞೆ ಇದ್ರೆ ಅದೇ ವೈಕುಂಠ ನಮ್ಗೆ. ಮತ್ತೆ ವೈಕುಂಠ ಅಲ್ಲಿ ನೋಡ್ಬೇಕಂತಲ್ಲ, ಅದನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಆದ್ರೆ ಎಂತ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ಇಲ್ಲದ ಕಾರಣ ನಾವು ಅದು ಕೂಡ ಬೇಕು, ಇದು ಕೂಡ ಬೇಕು. ಅದ್ರ ಒಟ್ಟಿಗೆ ಎಲ್ಲರೂ ಸೇರಿ ಚೈತನ್ಯ ಮಹಾಪ್ರಭು ಕೂಡ ಹೇಳುವಂತದ್ದು, ಸ್ಥಾನೇ ಸ್ಥಿತ ವೇರೆವರ್ ಯು ಆರ್, ಎಲ್ಲೇ ಇರಿ ಕೃಷ್ಣ ಪ್ರಜ್ಞೆಯನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಎಸ್, ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಬೇರೆ ಯಾವ್ದು ಇಲ್ಲ ಪ್ರಭುಜಿ. ಎಸ್, ಚಾಟ್ ಅಲ್ಲಿ ಇಲ್ಲ. ಇಲ್ಲ ಪ್ರಭು. ಅರುಣ್ ಅಂತ ಹೇಳಿ 100. ಕೇಳಿ. ಹೇಳಿ. ಹೇಳಿ ಸರ್. ನಮಸ್ತೆ. ಅನ್ಮ್ಯೂಟ್ ಮಾಡಿ ಸರ್, ಅರುಣ್ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ. ಅದೇ ನಮಸ್ಕಾರ ಹೇಳಕ್ಕೆ ಕೈ ಎತ್ತಿರೋದು ಅಷ್ಟೇ. ಓಕೆ, ಸರಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಪವನ್ ಶ್ರೀಹರಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹರೇ ಕೃಷ್ಣ ಗುರುಜಿ. ಇದು ಸಂದೇಹ ಏನಂದ್ರೆ, ಈ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ದೇವರು ಇದಾನೆ ಇಲ್ಲ, ದೇವರನ್ನ ನಂಬಬೇಕು ಅನ್ನೋದಕ್ಕೆ ಇಷ್ಟು ಅಜ್ಞಾನ ಯಾಕೆ ಆವರಿಸಿದೆ? ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ, ದೇವರು ಇದಾನೆ ಅಂತ ಯಾಕೆ ಜನ ನಂಬ್ತಾ ಇಲ್ಲ ಅಂದ್ರೆ, ತಂದೆ ತಾಯಿಯಿಂದ ಮೊದಲುಗೊಂಡು ಈಗ ಎಕ್ಸಾಂಪಲ್ ನೀವ್ ಹೇಳ್ದಾಗೆ ತಂದೆ ತಾಯಿಗಳೇ ಬೆಸ್ಟ್ ಎಕ್ಸಾಂಪಲ್, ಗುರುಗಳಾಗ್ಬೇಕು. ನಾವೆಲ್ಲೋ ಒಂದ್ ಕಡೆಗೆ ಇದನ್ನೆಲ್ಲೋ ಮರ್ತಿದೀವಿ ಕಾಣತ್ತೆ ನಮ್ ಡೇ ರೂಟೀನ್ ಅಲ್ಲಿ. ದೇವರು ಇದ್ದಾನೆ ಇಲ್ಲ, ದೇವರೇ ಇದನ್ನೆಲ್ಲ ಮಾಡ್ಸಿದ್ದಾನೆ ಅನ್ನೋದಕ್ಕೆ ಯಾಕೆ ನಾವು ಕಷ್ಟ ಪಡ್ತಾ ಇದ್ದೇವೆ? ಅದು ಮೋಸ್ಟ್ಲಿ ಅಜ್ಞಾನ ಒಂದು ರೀಸನ್ ಇರ್ಬೋದು. ಏನಕ್ಕೆ ಆಗ್ತಾ ಇದೆ? ಯಾಕೆಂದ್ರೆ ವೇದವ್ಯಾಸರು ಹೇಳಿದ್ದಾರೆ ಭಾಗವತಮಲ್ಲಿ ಈ ಮೊದಲ ಸ್ಕಂದದ 10ನೇ ಶ್ಲೋಕದಲ್ಲಿ, ಪ್ರಾಯೇಣ ಅಲ್ಪಾಯುಷಭ್ಯ ಕಲೋ ಅಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದತ. ಅಂದ್ರೆ ಕಲಿಯುಗದಲ್ಲಿ ಜನರು ಆಯುಷ್ಯ ಕಡಿಮೆ, ಮತ್ತೆ ಮಂದ ಅಂದ್ರೆ ದಡ್ಡರು, ಸುಮಂದ ಅಂದ್ರೆ ಶತದಡ್ಡರು, ಮತ್ತೆ ಉಪದ್ರತ ಅಂದ್ರೆ ಯಾವ ಕನ್ಫ್ಯೂಷನ್ ಇದರಲ್ಲಿ ಇರ್ತಾರೆ. ಹಾಗಾಗಿ ಸತ್ಯಯುಗ ಅಂದ್ರೆ ಬಂಗಾರದ ಯುಗ, ತ್ರೇತಾಯುಗ ಅಂದ್ರೆ ಬೆಳ್ಳಿ, ದ್ವಾಪರ ಯುಗ ಅಂದ್ರೆ ತಾಮ್ರ, ಕಲಿಯುಗ ಅಂದ್ರೆ ಕಬ್ಬಿಣ. ಹಾಗಾಗಿ ಕಲಿಯುಗ ಅಂದ್ರೆ ಇದೆಲ್ಲ ಡಿಗ್ರೇಡೇಷನ್ ಕಲಿಯುಗದಲ್ಲಿ ಸಿಂಪ್ಟಮ್ಸ್ ಉಂಟು. ಯಾಕಂದ್ರೆ ಅವರು
5,000 ವರ್ಷ ಹಿಂದೆ ಬರೆಯುವ ದ್ವಾಪರ ಯುಗದಲ್ಲಿ ಬರೆಯುವಾಗ ಅವರೆಲ್ಲ ಇದನ್ನು ಕಾಣಿದ್ದಾರೆ. ಯಾಕಂದ್ರೆ ಶುದ್ಧ ಭಕ್ತರಿಗೆಲ್ಲ ಕಾಣ್ತದೆ. ಅಂದ್ರೆ ಈ ಯುಗದ ಅದು ಪ್ರಭಾವ, ಯುಗದಲ್ಲೆಲ್ಲ ಈ ರೀತಿ ಅಂತ ಉಂಟು, ಕಲಿಯುಗ. ಹರೇ ಕೃಷ್ಣ ಸರ್. ಪವನ್ ಅವರೇ. ಹರೇ ಕೃಷ್ಣ. ಅದೇ ಈಗ ಎಕ್ಸಾಂಪಲ್ ಏನಂತಂದ್ರೆ, ತಂದೆ ತಾಯಿಗಳಿಗೆ ಎಲ್ಲ ಅವರ ಮಕ್ಕಳಿಗೆ ಫಸ್ಟ್ ಇಂದಾನು ABCD ಕಲಿಸೋದ್ರಲ್ಲೇ ಅವರು ಗಮನ ಇರ್ತದೆ, ಮುಂದೆ ಅದಾಗ್ಬೇಕು ಅನ್ನೋದು ಗಮನ ಇರ್ತದೆ ಹೊರತು ಅಷ್ಟಿಂದನೇ ಯಾಕೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಚೈಲ್ಡ್ ನ ಅವ್ರು ಬಾರ್ನ್ ಆಗ್ತಿದ್ದಂಗೆ ಅವಾಗಿಂದಾನೇ ಯಾಕೆ ಬೆಳೆಸೋದಿಲ್ಲ? ನೋಡಿ, 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು, ಚೈತನ್ಯ ಕೃಷ್ಣನೇ ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ, ಆ ಟೈಮಲ್ಲಿ ಈ ಗುರುಕುಲ ಎಜುಕೇಶನ್ ಇದ್ದದ್ದು. ಈ ಬ್ರಿಟಿಷ್ ಎಜುಕೇಶನ್ ಬಂದು 500 ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ಇರಲಿಲ್ಲ. ಆಗ ಎಂತ ಅಂದ್ರೆ ಗುರುಕುಲ ಎಜುಕೇಶನ್ ಬ್ರಿಟಿಷರು ಬಂದು ಫಸ್ಟ್ ಮಾಡಿದೆ ಅಂತ ಅಂದ್ರೆ, ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬರುವಾಗ ಅಂದ್ರೆ ಒಂದು ದೇವಸ್ಥಾನಕ್ಕೆ ಎಷ್ಟೋ ಸಾವಿರ ಎಕರೆ ಜಾಗಿ, ಮತ್ತೆ ದೇವಸ್ಥಾನ ಫ್ರೀ ಊಟ ಕೊಡುವಂಥದ್ದು, ಫ್ರೀ ಎಜುಕೇಶನ್, ಗುರುಕುಲ ಎಜುಕೇಶನ್. ಆಗ ಇವ್ರು ಬಂದು ಬ್ರಿಟಿಷರ್ ಬಂದು ಫಸ್ಟಿಗೆ ಎಂತ ಮಾಡಿದ ಅಂದ್ರೆ, ಈಗ ಇವರನ್ನು ಹೇಗೆ ಸ್ಟಾಪ್ ಮಾಡುವಂಥದ್ದು? ಅವರು ಇವರಿಗೆ 20,000 ಎಕರೆ ಜಾಗ ಉಂಟು, ಈ ಜಾಗದಲ್ಲಿ ನಾವೀಗ 15,000 ಎಕರೆ ನಾವು ತೆಗೆಯುವ. ಫಸ್ಟಿಗೆ ಅವರು ಜಾಗ ತೆಗೆದದ್ದು. ಜಾಗ ತೆಗೆದ ಮೇಲೆ ನಾವು ಹೇಗೆ ಊಟ ಕೊಡುವಂಥದ್ದು? ಅಂದ್ರೆ ಕೃಷಿ ಮಾಡ್ಲಿಕ್ಕೆ ಕಷ್ಟ. ಮತ್ತೆ ಗುರುಕುಲ ಎಜುಕೇಶನ್ ಕೂಡ ಅಲ್ಲಿ ಕಟ್ ಮಾಡಿದ್ರು, ಮತ್ತೆ ಅವರು ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಇತ್ತು. ಹಿಂದಿನ ಕಾಲದಲ್ಲಿ ಚೈತನ್ಯ ಇರುವಾಗ ಈ ಸಂಡೇ ಇಲ್ಲ, ರಜೆ ಇದ್ದದ್ದು ಏಕಾದಶಿಗೆ, ತಿಂಗಳಿಗೆ 2 ರಜೆ, 15 ಡೇಸ್ಗೆ ಒಮ್ಮೆ, ಈ ರೀತಿ ಎಲ್ಲ ಇತ್ತು. ಆದ್ರೆ ಕಾಲಕ್ರಮೇಣ ಎಲ್ಲ ಚೇಂಜ್ ಆಗಿದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಆ ಬ್ರಿಟಿಷ್ ಎಜುಕೇಶನ್ ಅನ್ನು ಫಾಲೋ ಮಾಡಿದ್ದೇವೆ, ಇದರ ಪ್ರಭಾವ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಉಂಟಾ? ಪ್ರಭುಜಿ ಆಯ್ತು. ಹರೇ ಕೃಷ್ಣ ಗುರುಜಿ. ಭಾಗವತ ಕೋರ್ಸ್ ಮಾಡಿ ಆನ್ಲೈನ್ ಕೋರ್ಸ್ ಬಿಟ್ಟು ಬೇರೆ ಆಪ್ಷನ್ ಇದೆಯಾ? ಭಾಗವತಂ ಇರ್ಬೋದು ಪ್ರಭುಜಿ ಅವರ. ಭಾಗವತಂ ಕೋರ್ಸ್ ನಾನು ಮಾಡ್ತೇನೆ ಡೈಲಿ, ಬೆಳಿಗ್ಗೆ ಮತ್ತು ಸಂಜೆ ಉಂಟು, ಅದಕ್ಕೆ ಬರ್ಬೋದು. ಆದ್ರೆ ಇದು ಸ್ವಲ್ಪ ಅದು ಎಂತ ಹೇಳುದು, ಇಲ್ಲಿ ಸ್ವಲ್ಪ ನಾನು ಲೈಟ್ ಆಗಿ ಹೇಳುವಂಥದ್ದು, ಅಲ್ಲಿ ಸ್ವಲ್ಪ ಅಂದ್ರೆ ನಿಮ್ಗೆ ತೆಗೆಯುವಂತ ಕೆಪಾಸಿಟಿ ಇದ್ರೆ ನಿಮ್ಗೆ ಬರ್ಬೋದು. ಆದ್ರೆ ಯೂಶುವಲಿ 10 ಕ್ಲಾಸ್ ಆದ್ಮೇಲೆ ನಿಮ್ಗೆ ಎಲ್ಲ ನಾಲೆಜ್ ಸಿಗ್ತದೆ ಭಗವದ್ಗೀತೆ, ಮತ್ತೆ ನಿಮ್ಗೆ ಬರ್ಬೋದು. ಆದ್ರೆ ಈಗ ಕೂಡ ಬಂದ್ರೆ ಅಡ್ಡಿಲ್ಲ, ಆದ್ರೆ ನಿಮ್ಗೆ ಅದು ತೆಗೆಯುವಂಥದ್ದು ಇದು ಇರ್ಬೇಕು. ಎಸ್, ಹರೇ ಕೃಷ್ಣ. ಇಲ್ಲಲ್ಲ, ಓಕೆ. ಆಗ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರು ವಿಶ್ಯ ಕೃಪಾ ಸಿಂಧು